ಕೃಷ್ಣ ಎಲ್ರಿಗೂ ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ ಹರೇ ತರಗತಿನ ಪ್ರಾರಂಭ ಮಾಡೋಣ. ಯಾತ್ರೆಗೆ ಇಸ್ಕಾನ್ ಹೋಗುದು ಶ್ರೀ ಶ್ರೀರಾಧ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಶ್ಲೋಕ ಕಲಿಯುವ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ಎಲ್ಲರೂ ನನ್ನ ಜೊತೆಗೆ ರಿಪೀಟ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಗುರುವಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಾಂಧಸ್ಯ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಲ ಪ್ರಭುಪಾದರ ಪ್ರಣತಿ. ನಮ ಓಂ ವಿಷ್ಣುಪಾದಾಯ ನಮಃ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಶ್ರೀಮತೆ ಭಕ್ತಿವೇದಾಂತ ಸ್ವಾಮನ್ಯತೆ ನಾಮಿನಿ. ನಾಮಿನೇ. ನಮಸ್ತೆ ಸರಸ್ವತೆ ದೇವೆ ನಮಸ್ತೆ ಸರಸ್ವತಿ ಗೌರವಾಣಿ ಪ್ರಚಾರಿಣಿ ಗೌರವಾಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ಸರಸ್ವತಿ ತತೋ ಜಯಂ ಮುದೀರಯೇತ್. ತತೋ ಜಯೇತ್. ಸರ್ವೋಪನಿಷದೋ ಗಾವೋ ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ದುಗ್ಧಂ ಗೀತಾಮೃತಂ ಮಹತ್. ವಸುದೇವ ಸುತಂ ದೇವಂ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಜಗದ್ಗುರುಂ. ಜೈ ಶ್ರೀ ಕೃಷ್ಣ ಚೈತನ್ಯ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ರಿಗೂ ಧನ್ಯವಾದಗಳು. ಇಸ್ಕಾನ್ ಶ್ರೀ ಶ್ರೀರಾಧ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರತಾಯಿ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ, ಶ್ರೀಲ ಗುರುದೇವ ಕಿ ಜೈ. ಎಲ್ಲ ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ, ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ
पतितानां पावनेभ्यो वैष्णवेभ्यो नमो नमः। अनंत कोटि वृंद की जय। श्रील प्रभुपाद की जय। श्रील गुरुदेव की जय। जय कृष्ण माताजी। हरे कृष्ण माता। हरे कृष्ण प्रणाम। ಎಲ್ಲಿದ್ದೀರಾ? ಹರೇ ಕೃಷ್ಣ. ಸೊ ನಿನ್ನೆ ತರಗತಿಯಲ್ಲಿ ನಾವು 27ನೇ ಶ್ಲೋಕದವರೆಗೆ ನಾವು ತಿಳ್ಕೊಂಡಿದ್ವಿ. ಸೊ ಕೂಡಿದೆ 26, 27. ಸೊ ಇವತ್ತು ಮುಂದುವರಿಸ್ತಾ 28ನೇ ಶ್ಲೋಕದಿಂದ ಪ್ರಾರಂಭ ಮಾಡೋಣ. ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಓಕೆ. ಸೊ ಇವೆಲ್ಲ ದೊಡ್ಡ ರಾಗ ಅಂದ್ರೆ ದೊಡ್ಡ ಶ್ಲೋಕಗಳಿರೋದ್ರಿಂದ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಕಡಿಮೆ ಶ್ಲೋಕಗಳಾಗಬಹುದು. ಆದಷ್ಟು ಬೇಗ ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡು ಬೇಗ ಹೇಳ್ಬೇಕು ಅಂತಿಲ್ಲ, ಆರಾಮಾಗಿ ಹೇಳಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 11 28ನೇ ಶ್ಲೋಕ. ಯಥಾ ನದೀನಾಂ ಬಹೂಂಬುವೇಗಾಃ ಸಮುದ್ರಮೇವಾಭಿಮುಖಾ ದ್ರವಂತಿ ತಥಾ ತವಾಮಿ ನರಲೋಕವೀರಾಃ ವಿಶಂತಿ ವಕ್ತ್ರಾಣಿ ಅವಿಭೀಜ್ವಲಂತಿ. ಹರೇ ಕೃಷ್ಣ. ಸೊ ಇದ್ರ ಒಂದು ಉಚ್ಚಾರಣೆ. ಯಥಾ ನದೀನಾಂ ಬಹೂಂಬು ವೇಗಾಃ. ಇಲ್ಲಿ ಬಹುವಂಬು ವೇಗಾಃ ಸ್ಪ್ಲಿಟ್ ಆಗುತ್ತೆ. ಬಹವಃ ಅಂಬು ವೇಗಾಃ ಅಂತ ಆಗುತ್ತೆ. ಬಹವಃ ಅಂಬು ವೇಗಾಃ. ಸೊ ಕೂಡಿ ಬಹು ಓಂಬು ವೇಗಾಃ. ಅಲ್ಲಿ ಅವಗ್ರಹ ಬಂದಿದೆ, ಅಲ್ಲಿ ಅಂಬು ವೇಗಾಃ ಆಗುತ್ತೆ. ಇಲ್ಲಿ ಓ ಏನಿದೆಯಲ್ಲ ಅದು ವಿಸರ್ಗ ಬರುತ್ತೆ. ಬಹವಃ ಅಂಬು ವೇಗಾಃ. ಕೂಡಿ ಹೇಳಿ. ಬಹ ಓಂಬು ವೇಗಾಃ ಸಮುದ್ರಮೇವಾಭಿಮುಖ. ಇದನ್ನ ಬಿಡಿಸಿದಾಗ ಸಮುದ್ರಂ ಏವ ಮುಖ ಅನ್ನುವಂಥ, ಸಮುದ್ರ ಏವ ಅಭಿಮುಖ ಅಂತ 3 ಪದಗಳಾಗತ್ತೆ. ನೀವು ಸಮುದ್ರಂ ಏವಾಭಿಮುಖ ಅಂತ ಹೇಳ್ಬೋದು. 2 ಪದ ಮಾಡ್ಬೋದು. ಸಮುದ್ರಂ ಏವಾಭಿಮುಖ. ಅಲ್ಲಿ ಏನು ಮೇ ಇದೆಯಲ್ಲ ಅದನ್ನ ಸ್ಪ್ಲಿಟ್ ಮಾಡಿ ಮ ಅನ್ನೋ ವ್ಯಂಜನ ಹಿಂದಿನ ಪದಕ್ಕೆ ಬರುತ್ತೆ. ಎ ಅನ್ನುವಂತಹ ಸ್ವರ ದೊಡ್ಡ ಎ ಸ್ವರ ಮುಂದಿನ ಪದಕ್ಕೆ ಹೋಗುತ್ತೆ. ಸಮುದ್ರಂ ಏವಾಭಿಮುಖ ದ್ರವಂತಿ ತಥಾ ತವಾಮಿ ನರಲೋಕ ವೀರಾಹ ವಿಶಂತಿ ವಕ್ತ್ರಾಣಿ. ವಿಶಂತಿ. ಸೊ ಉಳಿದ ಪದ ಎಲ್ಲ ಸರಳವಾಗಿದೆ. ಸೊ ಕೊನೆಯ ಪದ ಏನಿದೆ ಅಂದ್ರೆ ವಕ್ತ್ರಾಣ್ಯ ಅಭಿವಿಜ್ವಲಂತಿ ಅಂತ ಇದೆ. ಅದನ್ನ ಬಿಡಿಸಿ 2 ಪದ ಆಗುತ್ತೆ. ವಕ್ತ್ರಾಣಿ ಅವಿಭಿಜ್ವಲಂತಿ. ಸೊ ಹಾಗೆ ಹೇಳಿ, ಬಿಡಿಸಿನೇ ಹೇಳಿ. ಈಗ ವಕ್ತ್ರಾಣ್ಯ ಅಭಿವಿಜ್ವಲಂತಿ ಅಂತ ನೀವು ಹೇಳುವಾಗ ರಾಗ ಬರ್ಲಿಕ್ಕಿಲ್ಲ. ಸೊ ಹಾಗಾಗಿ ನೀವು ಅದನ್ನ ಬಿಡಿಸಿನೇ ಹೇಳಿ. ತಥಾ ತವಾಮಿ ನರಲೋಕವೀರಾಃ ವಿಶಂತಿ ವಕ್ತ್ರಾಣಿ ವಿಶಂತಿ ವಕ್ತ್ರಾಣಿ ಅಭಿವಿಜ್ವಲಂತೆ ವಕ್ತ್ರಾಣಿ ಅಭಿವಿಜ್ವಲಂತೆ. ಸೇರಿಸಿ ಅಲ್ಲಿ. ಸೊ ಅಂದ್ರೆ ರಾಗ ಸರಿಯಾಗುತ್ತೆ. ಸೊ ಇದ್ರ ಒಂದು ಅರ್ಥನ ತಿಳ್ಕೊಳ್ಳೋಣ. ಯಥಾ ನದೀನಾಂ ಬಹವಃ ಅಂಬುವೇಗಾಃ ಅಂದ್ರೆ ಯಥಾ ಅಂತಂದ್ರೆ ಇಲ್ಲಿ ಹೇಗೆ ನದಿಗಳು ಅಂತ ಹೇಳ್ತಾ ಇರುವಂತದ್ದು. ಹೇಗೆ ಅಂದ್ರೆ ಅದನ್ನ ಸಾದೃಶ್ಯ ಕೂಡಿಸ್ತಾ ಇರುವಂತದ್ದು. ಹೇಗೆ ನದಿಗಳು, ನದೀನಾಂ ಅಂದ್ರೆ ನದಿಗಳ, ಬಹವಃ ಅಂದ್ರೆ ಅನೇಕ ಅಂತ ಅರ್ಥ ಅದು. ಅಂಬುವೇಗಾಹ ಅಂತಂದ್ರೆ ಈ ಪ್ರವಾಹಗಳಿಗೆ ಹೇಳ್ತಾರೆ. ಅಂಬುವೇಗಾಹ ಅಂದ್ರೆ ನೀರಿನ ತೆರೆಗಳು ಎಷ್ಟು ಜೋರಾಗಿ ಬಡಿಯುತ್ತೋ ಅದು ಒಂದು ಪ್ರವಾಹದ ಒಂದು ಸೂಚನೆ ಅಲ್ಲ. ಸೊ ಹೇಗೆ ನದಿಗಳ ಅನೇಕ ಪ್ರವಾಹಗಳು ಅಥವಾ ಅನೇಕ ತೆರೆಗಳು ಅಂತ ಅರ್ಥ. ನದಿಗಳ ಅನೇಕ ತೆರೆಗಳು ಸಮುದ್ರಂ ಏವಾಭಿಮುಖ. ಸಮುದ್ರಂ ಏವಾಭಿಮುಖ ಅಂದ್ರೆ ಸಮುದ್ರದ ಕಡೆಗೆ, ಅಂದ್ರೆ ಅಭಿಮುಖ ಅಂತಂದ್ರೆ ಕಡೆಗೆ ಅಂತ ಅರ್ಥ. ಯಾವ ಕಡೆಗೆ? ಸಮುದ್ರದ ಕಡೆಗೆ ಹರಿಯುತ್ತವೆ ಅಂತ ಅರ್ಥ. ಹೀಗೆ ಇದು ನದಿಗಳ ಅನೇಕ ಪ್ರವಾಹಗಳು ಸಮುದ್ರದ ಕಡೆಗೆ ಹರಿಯುತ್ತವೆ ಅಂತ ಈ 2 ಲೈನದ ಅರ್ಥ. ತಥಾ ತವಾಮಿ ನರಲೋಕ ವೀರಾಹ. ತಥಾ ಅಂದ್ರೆ ಹಾಗೆ, ಸಾದೃಶ್ಯ ರೀತಿಯಿಂದ ಒಂದು ಶ್ಲೋಕ ಇದೆ. ಹಾಗೆ ತವಾಮಿ ನರಲೋಕ ವೀರಾಹ. ತವ ಅದರಂತೆ, ತವ ಅಂದ್ರೆ ನಿನ್ನ, ಅಮಿ ನರ ಲೋಕ ವೀರಾಹ. ಹಾಗೆ ಅಮಿ ಅಂದ್ರೆ ಈ ಎಲ್ಲ ಅಂತ ಅರ್ಥ. ಈ ಎಲ್ಲ
ಮನುಷ್ಯ ಲೋಕದ ಈ ವೀರ ಯೋಧರು ಹೇಳ್ತಾ ಇರುವಂಥದ್ದು ಲೋಕವೀರಾಹ. ಹಾಗೆಯೇ ನಿನ್ನ ಈ ಒಂದು ಅಮೀನರ ಲೋಕವೀರಾಹ, ಮನುಷ್ಯ ಲೋಕದ ಈ ವೀರ ಯೋಧರು ಏನು ಯುದ್ಧ ಭೂಮಿಯಲ್ಲಿ ಆ ಒಂದು ವಿಶ್ವರೂಪದಲ್ಲಿ ಕಾಣ್ತಾ ಇದ್ದಾರೋ ಅದಕ್ಕೆ ಹೇಳ್ತಾ ಇರುವಂಥದ್ದು. ಮನುಷ್ಯ ಲೋಕದ ಈ ವೀರ ಯೋಧರು ವಿಶಂತಿ ವಕ್ತ್ರಾಣಿ ಅಭಿವಿಜ್ವಲಂತಿ. ವಿಶಂತಿ ಅಂತ ಹೇಳ್ತಾರೆ, ಪ್ರವೇಶಿಸ್ತಾ ಇರುವಂತದ್ದು ಅಂತ. ಲೋಕವೀರ ಅಂದ್ರೆ ಈ ಏನು ನರಲೋಕ ವೀರಾಹ ಅಂದ್ರೆ ಮಾನವ ಸಮಾಜದ ದೊರೆಗಳಿಗೆ ಹೇಳ್ತಾ ಇರುವಂತದ್ದು. ಈ ಲೋಕದಲ್ಲಿ ಮುಖ್ಯಸ್ಥರು ಯಾರು? ಭೂಲೋಕದಲ್ಲಿ ಅದು ದೊರೆಗಳು ತಾನೆ, ರಾಜರು. ಸೊ ಹಾಗೆ ಹೇಳ್ತಾರೆ, ಮಾನವ ಸಮಾಜದ ದೊರೆಗಳು ಅಥವಾ ಇವರ ವೀರ ಯೋಧರು. ವಿಶಂತಿ ಅಂದ್ರೆ ಪ್ರವೇಶಿಸ್ತಾ ಇದ್ದಾರೆ. ಎಲ್ಲಿ? ವಕ್ತ್ರಾಣಿ ಅಭಿವಿಜ್ವಲಂತಿ. ವಕ್ತ್ರಾಣಿ ಅಂದ್ರೆ ಬಾಯಿಗಳನ್ನ. ಯಾರ ಬಾಯಿಗಳನ್ನ? ಈ ಭಗವಂತನ ಉರಿಯುತ್ತಿರುವ ಬಾಯಿಗಳಲ್ಲಿ ಅವರು ಪ್ರವೇಶಿಸ್ತಾ ಇದ್ದಾರೆ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಹೀಗೆ ಒಟ್ಟಾರೆ ಅರ್ಥ ಏನ್ ಕೊಡುತ್ತಂದ್ರೆ, ಈ ನದಿಗಳ ಎಲ್ಲಾ ಪ್ರವಾಹಗಳು ಅಥವಾ ಎಲ್ಲಾ ತೆರೆಗಳು ಹೇಗೆ ಸಮುದ್ರಕ್ಕೆ ಸೇರುತ್ತೋ ಹಾಗೆ ನರಲೋಕದ ವೀರ ಯೋಧರು ಅಥವಾ ಈ ಭೂಲೋಕದಲ್ಲಿ ಯಾರೇ ಭೂಲೋಕದ ಒಂದು ದೊರೆಗಳು ನಿನ್ನ ಜ್ವಲಂತ ಬಾಯಿಯೊಳಗೆ ಅಂದ್ರೆ ನಿನ್ನ ಉರಿಯುತ್ತಿರುವ ಬಾಯಿಯೊಳಗೆ ವೇಗವಾಗಿ ಪ್ರವೇಶಿಸ್ತಾ ಇದ್ದಾರೆ ಅಂತ ಈ ಶ್ಲೋಕ ಹೇಳುತ್ತೆ. ಮಾತಾಜಿ ಕಂಟಿನ್ಯೂ ಮಾಡಿ. ಮತ್ತೆ ಹರೇ ಕೃಷ್ಣ. AP ಸುಮಿತ್ರಮ್ಮ ಮಾತಾಜಿ, ಐಶ್ವರ್ಯ ಮಾತಾಜಿ, ಅಶ್ವಿನಿ ಮಾತಾಜಿ, ಲಕ್ಷ್ಮೀ ಬಿ ಮಾತಾಜಿ, ಮಲ್ಜಮ್ಮ ಮಾತಾಜಿ. ಹೇಳಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ಲೋಕ 28. ಯಥಾ ನದೀನಾಂ ಬಹವೋಂಬುವೇಗ ಸಮುದ್ರಮೇವಾಭಿಮುಖಾ ದ್ರವಂತಿ ತಥಾ ತವಾಮಿ ನರಲೋಕವೀರ ವಿಶಂತಿ ವಕ್ತ್ರಾಣ್ಯಭಿವಿಜ್ವಲಂತಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಓದದ ಮಾತಾಜಿ? ಹೇಳಿ ಮಾತಾಜಿ. ಹರೇ ಕೃಷ್ಣ. ನೀವು ಅದು ವಕ್ತ್ರಾಣ್ಯ ಹೇಳಿದಾಗ ಮತ್ತೆ ಹಚ್ಚಬೇಡಿ. ಅಲ್ಲಿ ನಿ ಅಂತ ಹೇಳಿದ್ರೆ ಅದು ಆಕ್ಚುಲಿ ವಕ್ತ್ರಾಣಿ ಅವಿಬೀಜ್ವಲಂತಿ ಬಿಡಿಸಿದಾಗ ನ್ಯ ಹಚ್ಚಿದ್ರೆ ಬರಲ್ಲ. ಸೊ ವಕ್ತ್ರಾಣಿ ಅವಿಭೀಜ್ವಲಂತಿ ಅಂತ ಹೇಳಿ. ವಕ್ತ್ರಾಣ್ಯಭಿವಿಜ್ವಲಂತಿ ಹೇಳ್ಬೋದ ಮಾತಾಜಿ? ವಕ್ತ್ರಾಣ್ಯಭಿವಿಜ್ವಲಂತಿ ಕೂಡಿ ಹೇಳ್ಬೋದು. ಸರಿ. ಮೊದಲೇ ನೀವು ಹಚ್ಚಿ ಅದು ಪ್ರೊನೌನ್ಸ್ ಆಗೋದಿದ್ರೆ ನೀವು ಅಲ್ಲಿ ನೀ ಹಚ್ಬೇಕು. ವಕ್ತ್ರಾಣಿ ಅಭಿವಿಜ್ವಲಂತಿ. ಇಲ್ಲ, ವಕ್ತ್ರಾಣ್ಯಭಿವಿಜ್ವಲಂತಿ ಅಂತ. ಸರಿ 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 ಕಂಟಿನ್ಯೂ ಮಾಡಿ ಮಾತಾಜಿ. ಶ್ಲೋಕ 28. ಯಥಾ ನದೀನಾಂ ಬಹವೋಂದುವೇಗಃ ಸಮುದ್ರಮೇವಾಭಿಮುಖಾ ದ್ರವಂತಿ ತಥಾ ತಾವಾಮಿ ನರಲೋಕವೀರಾಃ ವಿಶಂತಿ ವಕ್ತ್ರಾಣಿಭಿವಿಜ್ವಲಂತಿ. ಕರೆಕ್ಟ್ ಅಂತ. ವಕ್ತ್ರಾಣಿ ಹೇಳಿದ್ರೆ ಹಚ್ಬೇಕಲ್ಲಿ. ವಕ್ತ್ರಾಣಿ ಅಭಿವಿಜ್ವಲಂತಿ. ವಕ್ತ್ರಾಣಿ ಅಭಿವಿಜ್ವಲಂತಿ. ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ. ಅಶ್ವಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಥಾ ನದೀನಾಂ ಬಹವೋಂಬುವೇಗಾಃ ಸಮುದ್ರಮೇವಾಭಿಮುಖಾ ದ್ರವಂತಿ ತಥಾ ತವಾಮಿ ನರಲೋಕವೀರಾಃ ವಿಶಂತಿ ವಕ್ತ್ರಾಣ್ಯಭಿವಿಜ್ವಲಂತಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಮಲ್ಜಮ್ಮ ಮಾತಾಜಿ. ಯಥಾ ನದೀನಾಂ ಬಹವೋಂಬುವೇಗ ಸಮುದ್ರಮೇವಾಭಿಮುಖಾ ದ್ರವಂತಿ ತಥಾ ತವಾಮಿ ನರಲೋಕವೀರಾ ವಿಶಂತಿ ವಕ್ತ್ರಾಣಿ ಅಭಿವಿಜ್ವಲಂತಿ. ವಿಶಂತಿ ವಕ್ತ್ರಾಣಿ ಅಭಿವಿಜ್ವಲಂತಿ. ಥ್ಯಾಂಕ್ ಯು ಮೇಡಮ್. ಹರೇ ಕೃಷ್ಣ ಮಾತಾಜಿ. ಅಂಬಿಕಾ ಮಾತಾಜಿ. ಹರೇ ಕೃಷ್ಣ. ಅಂಬಿಕಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಥಾ ನದೀನಾಂ ಬಹವೋಂಬುವೇಗಾಃ ಸಮುದ್ರಮೇವಾಭಿಮುಖಾ ದ್ರವಂತಿ ತಥಾ ತವಾಮಿ ನರಲೋಕವೀರಾಃ ವಿಶಂತಿ ವಕ್ತ್ರಾಣ್ಯಭಿವಿಜ್ವಲಂತಿ.
ವಿಜ್ವಲಂತಿ. ಹರೇ ಕೃಷ್ಣ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 11:29 ಶ್ಲೋಕ. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಃ ವಿಶಂತಿ ನಾಶಾಯ ಸಮೃದ್ಧ ವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗಾಃ. ಸರಳವಾಗಿದೆ ಇದು, ಎಲ್ಲೂ ಕೂಡ ನೀವು ಹೇಳ್ಬೋದು. ಇದರ ಒಂದು ಉಚ್ಚಾರಣೆ ಈ ತರ ಬರುತ್ತೆ. ಯಥಾ ಪ್ರದೀಪ್ತಂ, ಪ್ರದೀಪ್ತಂ ಜ್ವಲನಂ ಪತಂಗಾಹ. ನೋಡ್ರಿ, ವಿಸರ್ಗ ಹೇಳುವಾಗ ಯಾರು ಈಗ ಅಭ್ಯಾಸ ಮಾಡ್ತಾ ಇರ್ತಾರೋ ಅವರು ವಿಸರ್ಗನ ಉಚ್ಚಾರಣೆ ಮಾಡಿ. ಗಕ್ಕೆ ಆ ಸ್ವರ ಕೂಡಿದಾಗ ವಿಸರ್ಗ ಕೂಡ ಹ ಆಗುತ್ತೆ. ಪತಂಗಾಹ. ತುಂಬಾ ಜನರು ಬಿಟ್ರಿ ಅದನ್ನ ಎಂಡಿಗೆ. ಬಟ್ ಹಾಗೆ ಬಿಡೋದಿದ್ರೆ ಯಾರು ಶ್ಲೋಕ ಹೇಳಿ ಅಭ್ಯಾಸ ಇರುತ್ತೋ ಅವ್ರು ಮಾತ್ರ ಬಿಡ್ತಾರೆ. ಪತಂಗ ಗಹ್ ಹಾ ಕೇಳಿಸುತ್ತೆ ಅವ್ರದ್ದು. ಸೊ ಆಗ ಮಾತ್ರ. ಬಟ್ ಅದು ಬೇಡ. ಈಗ ನೀವು ಪತಂಗಾಹಾನಿ ಅಂತ ಹೇಳಿ. ವಿಶಂತಿ ನಾಶಾಯ ಸಮೃದ್ಧ ವೇಗಾಹ ತಥೈವ ನಾಶಾಯ ವಿಶಂತಿ ಲೋಕಾಹ ತವಾಪಿ ವಕ್ತ್ರಾಣಿ. ಕಕ್ಕೆ ತವತ್ತು ರವತ್ತಿದೆ. ವಕ್ತ್ರಾಣಿ ಸಮೃದ್ಧ ವೇಗಾಹ. ನೋಡಿ ಅಲ್ಲಿ ಸಮೃದ್ಧ ಮಕ್ಕೆ ಒಟ್ಟು ಸುಳಿದೆ. ಋಷಿರು ಸಮೃದ್ಧ ಹೇಳ್ಬೇಕು, ಸಮೃದ್ಧ ಅಲ್ಲ. ಸಮೃದ್ಧ ವೇಗಾಹ. ಇದರ ಒಂದು ಅರ್ಥ ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಹ. ಯಥಾ ಹೇಗೆ, ಈ ಪ್ರದೀಪ್ತಂ ಜ್ವಲನಂ. ಪ್ರದೀಪ್ತಂ ಅಂದ್ರೆ ಈ ಪ್ರದೀಪ್ತಂ ಜ್ವಲನಂ ಅಂದ್ರೆ ಜ್ವಲನಂ ಅಂದ್ರೆ ಬೆಂಕಿ. ಪ್ರದೀಪ್ತಂ ಅಂದ್ರೆ ಉರಿಯೋದು. ಬೆಂಕಿಯೊಳಗೆ ಉರಿಯುತ್ತೋ, ಬೆಂಕಿಯೊಳಗೆ ಬೀಳುತ್ತೋ ಹಾಗೆ. ಪ್ರದೀಪ್ತಂ ಜ್ವಲನಂ ವಿಶಂತಿ ಅಂತ ಹೇಳ್ತಾರೆ ಅದಕ್ಕೆ. ಪ್ರದೀಪ್ತಂ ಜ್ವಲನಂ ವಿಶಂತಿ ಅಂದ್ರೆ ಈ ಬೆಂಕಿಯೊಳಗೆ ಬೀಳುತ್ತದೆ. ವಿಶಂತಿ ಅಂದ್ರೆ ಪ್ರವೇಶಿಸೋದು ಅದರ ಅರ್ಥ. ಆದ್ರೆ ಏನ್ ಬೀಳ್ತದೆ? ಬೆಂಕಿಯೊಳಗೆ ಬೀಳ್ತದೆ. ಏನ್ ಬೀಳ್ತದೆ? ಪತಂಗಾಹ. ಪತಂಗಾಹ ಅಂತಂದ್ರೆ ಈ ಲೈಟ್ ಹುಳುಗಳು ಇರ್ತಾವಲ್ಲ, ಆ ಲೈಟ್ ಹುಳುಗಳಿಗೆ ಹೇಳುವಂಥದ್ದು. ಜ್ವಾಲೆಯ ಬಳಿಗೆ ಹಾರುವಂತಹ ಈ ಕೀಟದ ಹುಳುಗಳು. ಅವು ಹೇಗೆ ಈ ಲೈಟ್ ಹುಳುಗಳು ಈ ಬೆಂಕಿ ಉರಿಯುತ್ತಾ ಇರುವಂತಹ ಬೆಂಕಿಗೆ ಆಕರ್ಷಣೆಯಾಗಿ ಅದ್ರೊಳಗೆ ಬೀಳ್ತಾವೋ, ಬಿದ್ದು ಏನಾಗತ್ತೆ? ನಾಶಾಯ, ನಾಶವಾಗತ್ತೆ. ಸೊ ಇಲ್ಲಿ ಹೇಳ್ತಾ ಇರೋದು ಸಮೃದ್ಧ ವೇಗಾಹ ಅಂತ ಹೇಳಿ. ಅಂದ್ರೆ ವೇಗವಾಗಿ ಹಾರುತ್ತೆ ಅವು. ಆಕರ್ಷಣೆ ಆಗತ್ತೆ ಆ ಬೆಳಕಿಗೆ. ಆಕರ್ಷಣೆ ಆಗಿ ವೇಗವಾಗಿ ಓಡುತ್ತೆ ಅದ್ರ ಹತ್ರ. ಹಾಗಾಗಿ ಮತ್ತೆ ನಾಶ ಆಗತ್ತೆ. ತಥೈವ ನಾಶಾಯ ವಿಶಂತಿ ಲೋಕಾಹ. ಸೊ ಇಲ್ಲಿ ಮತ್ತೆ ಒಂದು ಸಾದೃಶ್ಯ ಕೊಟ್ಟಿದ್ದಾರೆ ಈ ಒಂದು ಶ್ಲೋಕದಲ್ಲಿ. ಹಾಗೆಯೇ ತಥೈವ, ಹಾಗೆಯೇ ನಾಶಾಯ ವಿಶಂತಿ ಲೋಕಾಹ. ಹಾಗೆ ನಾಶ ಆಗತ್ತೆ. ಏನು? ಲೋಕಾಹ. ಯಾವುದು? ಲೋಕದಲ್ಲಿರುವಂತ ಜನರು ಅದೇ ರೀತಿಯಾಗಿ ನಾಶ ಆಗ್ತಾ ಇದ್ದಾರೆ. ಎಲ್ಲಿ ನಾಶ ಆಗ್ತಾ ಇದ್ದಾರೆ? ತವಾಪಿ ವಕ್ತ್ರಾಣಿ. ತವಾಪಿ ಹಾಗೆಯೇ ಈ ವಕ್ತ್ರಾಣಿ. ವಕ್ತ್ರಾಣಿ ಅಂದ್ರೆ ಬಾಯಿ, ಭಗವಂತನ ಬಾಯಿಗೆ ಹೇಳ್ತಾ ಇರುವಂತದ್ದು. ಸೊ ಬಾಯಿಯಲ್ಲಿ ಎಲ್ಲಾ ಈ ಲೋಕದ ಜನರು ಸಮೃದ್ಧ ವೇಗಾಹ, ತುಂಬಾನೇ ಪೂರ್ಣ ವೇಗವಾಗಿ ಬಾಯಿಯೊಳಗೆ, ವಕ್ತ್ರಾಣಿ ಅಂದ್ರೆ ಬಾಯಿಯೊಳಗೆ ಪ್ರವೇಶಿಸ್ತಾ ಇದ್ದಾರೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಹೀಗೆ ಇದ್ರ ಒಂದು ಪೂರ್ಣ ಅರ್ಥ ಏನ್ ಕೊಡುತ್ತೆ ಅಂದ್ರೆ, ಈ ಜ್ವಾಲೆಯ ಕಡೆಗೆ ಈ ಬೆಳಕಿನ ಹುಳುಗಳು ಹೇಗೆ ವೇಗವಾಗಿ ಹೋಗಿ ವೇಗವಾಗಿ ಆಕರ್ಷಣೆ ಹೊಂದಿ ನಾಶವಾಗುತ್ತೋ, ಅದೇ ತರ ಈ ಲೋಕದ ಜನರು ನಿನ್ನ ಒಂದು ಯಾವ ಇದು ಬಾಯಿ ಉರಿತಾ ಇರುವಂತಹ ಬಾಯಿಯೊಳಗೆ ವೇಗವಾಗಿ ಪ್ರವೇಶಿಸಿ ನಾಶವಾಗ್ತಾ ಇದ್ದಾರೆ ಅಂತ ಹೇಳ್ತಾ ಇರುವಂತ. ಕಂಟಿನ್ಯೂ ಮಾಡಿ ಮಾತಾಜಿ. 4 ಜನರಿಗೆ ಹೇಳಿಸಿ ಮಾತಾಜಿ. ಆಯ್ತು ಮಾತಾಜಿ. ಹರೇ ಕೃಷ್ಣ. ದೀಕ್ಷಾ ಮಾತಾಜಿ, ಕೃಷ್ಣಮೂರ್ತಿ ಪ್ರಭುಜಿ, ಗಾಯತ್ರಿ ಮಾತಾಜಿ, ಗೀತಾ ಎಂ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾ ವಿಶಂತಿ ನಾಶಾಯ ಸಮೃದ್ಧ ವೇಗಾ ತಥೈವ ನಾಶಾಯ ವಿಶಂತಿ ಲೋಕಾ ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ನೀವ್ ಈಗ ಬಂದ್ರಾ? ಹಾ ಮಾತಾಜಿ.
ನಾನು ಇದನ್ನ ಹೇಳುವಾಗ ಕೇಳಿಸ್ಕೊಂಡಿದ್ರಾ? ಕೇಳಿಸ್ಕೊಂಡಿದ್ದೀನಿ ಮಾತಾಜಿ. ಅಲ್ಲಿ ಯಾವಾಗ ವಿಸರ್ಗ ಇರುತ್ತಲ್ಲ ಎಂಡಿಗೆ, ಪತಂಗಾಹ ಸಮೃದ್ಧ ವೇಗಾಹ ಲೋಕಾಹ, ಕೊನೆಗೆ ಹೇಳಿದ್ರಿ ನೀವು ಸಮೃದ್ಧ ವೇಗಾಹ, ಅದು ಸರಿ ಹೇಳಿದ್ರಿ, ಅಲ್ಲಿ 3 ಹಾ. ಹೇಳಲಿಲ್ಲ. ಇನ್ನೊಂದ್ಸಲ ಹೇಳ ಮಾತಾಜಿ. ಬೇಡ ಬೇಡ, ಅದ್ ನಿಮ್ಗೆ ಹಾ. ಗೊತ್ತಾದ್ರೆ ಆಯ್ತು. ಹಾ, ಉಳಿದ ಎಲ್ಲ ಆಯ್ತು. ಸರಿ ಹೇಳಿದ್ರಿ ನೀವು, ಅದು ಒಂದೇ. ಓಕೆ ಮಾತಾಜಿ. ನೆಕ್ಸ್ಟ್ ಹೇಳಿ. ಶ್ಲೋಕ 29. ಹರೇ ಕೃಷ್ಣ ಮಾತಾಜಿ ಓದ್ತೇನೆ. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಃ ವಿಶಂತಿ ನಾಶಾಯ ಸಮೃದ್ಧ ವೇಗಃ ತಥೈವ ನಾಶಾಯ ವಿಶಂತಿ ಲೋಕಃ ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 29. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗ ವಿಶಂತಿ ನಾಶಾಯ ಸಮೃದ್ಧ ವೇಗ ತಥೈವ ನಾಶಾಯ ವಿಶಂತಿ ಲೋಕಃ ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 29. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಃ ವಿಶಂತಿ ನಾಶಾಯ ಸಮೃದ್ಧ ವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗಾಃ. ರಾಧೆ ರಾಧೆ. ಹರೇ ಹರೇ ಕೃಷ್ಣ ಮಾತಾಜಿ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 11ರ 30ನೇ ಶ್ಲೋಕ. ಲೇಲಿಹ್ಯಸೇ ಗ್ರಸಮಾನಃ ಸಮಂತಾತ್ ಲೋಕಾನ್ ಸಮಗ್ರಾನ್ ವದನೈರ್ಜ್ವಲಬ್ಧಿಃ ತೇಜೋಭಿರಾಪೂರ್ಯ ಜಗತ್ ಸಮಗ್ರಂ ಭಾಸಸ್ತವೋಗ್ರಾಃ ಪ್ರತಪಂತಿ ವಿಷ್ಣು. ಇದರೊಂದು ಉಚ್ಚಾರಣೆ. ಲೇಲಿಹ್ಯಸೇ ಗ್ರಸಮಾನ. ಸೊ ಎಲ್ಲ ಒಂದೇ ಒಂದು ಪದ ಇದೆ. ಗ್ರಸಮಾನ, ಅಲ್ಲಿ ನೋಡಿ ಅಲ್ಪವಾಗಿ ಹೇಳಿ, ಮಾನ ಕೇಳಿಸ್ಬೇಕು ಅಷ್ಟೇ. ಸಮಂತಾತ್ ವ್ಯಂಜನ ಇದೆ, ಓಕೆ. ಲೋಕಾನ್ ಸಮಗ್ರಾನ್ ವದನೈರ್ಜ್ವಲಬ್ಧೀಹಿ. ಇದನ್ನ ಬಿಡಿಸಿದಾಗ 2 ಪದಗಳಾಗತ್ತೆ. ಯಾವುದು? ವದನೈರ್ಜ್ವಲಬ್ಧೀಹಿ, ವದನೈಹಿ ಜ್ವಲಬ್ಧೀಹಿ ಅಂತ. ಸೊ ಕೂಡಿ ಹೇಳಿ, ವದನೈರ್ಜ್ವಲಬ್ಧೀಹಿ. ಯಾಕಂದ್ರೆ ಅಲ್ಲಿ ಅರ್ಕಾವಳಿ ಬರುತ್ತೆ, ನೈ ಆದ್ಮೇಲೆ ರ ಹಚ್ಬೇಕು. ವದನೈರ್ಜ್ವಲಬ್ಧೀಹಿ. ಮತ್ತೆ ದಕ್ಕೆ ದೊಡ್ಡ ಭವತ್ತಿದೆ, ಸೊ ಹಾಗೆ ಉಚ್ಚಾರಣೆ ಮಾಡಿ. ಆಮೇಲೆ ನೋಡಿ ಇಲ್ಲಿ ಜ್ವಲಬ್ಧೀಹಿ ಇದೆ, ದಿ ಇದೆಯಲ್ಲ, ಹಾಗಾಗಿ ದ ಜೊತೆ ಏನ್ ಕೂಡಿದೆ? ಈ ಸ್ವರ ಕೂಡಿದೆ. ಹಾಗೆ ವಿಸರ್ಗ ಕೂಡ ಈ ಸ್ವರ ಕೂಡಿನೇ ಬರುತ್ತೆ. ದೀಹಿ, ಜ್ವಲಬ್ಧೀಹಿ. ತೇಜೋಭಿರಾಪೂರ್ಯ, ಇದನ್ನ ಬಿಡಿಸಿದಾಗ 2 ಪದಗಳಾಗುತ್ತೆ. ತೇಜೋಭಿಹಿ ಅಪೂರ್ಯ ಅಂತ ಹೇಳಿ. ಕೂಡಿ ಹೇಳಿ, ತೇಜೋಭಿರಾಪೂರ್ಯ ಜಗತ್ ಸಮಗ್ರಂ ಭಾಸಸ್ತವೋಗ್ರಾಹ. ಇದನ್ನ ಬಿಡಿಸಿದಾಗ 3 ಪದಗಳಾಗುತ್ತೆ. ಭಾಸಸ್ತವೋಗ್ರಾಹ, ಭಾಸಃ ತವ ಉಗ್ರಾಹ. ಕೂಡಿ ಭಾಸಸ್ತವೋಗ್ರಾಹ, ಕೂಡಿ ಹೇಳಿ. ಪ್ರತಪಂತಿ ವಿಷ್ಣು. ಇದರೊಂದು ಅರ್ಥ ನೋಡೋಣ. ಲೇಲಿಹ್ಯಸೆ. ಲೇಲಿಹ್ಯಸೆ ಅಂದ್ರೆ ಇದು ಏನ್ ಹೇಳ್ತಾರೆ ಅದಕ್ಕೆ? ನುಂಗುದು, ನುಂಗ್ತಿವೆ ಅಂತ ಹೇಳ್ತಾರಲ್ಲ ಹಾಗೆ. ಅಂದ್ರೆ ಚಚ್ತಾ ಇರೋದಕ್ಕೆ ಹೇಳ್ತಾರೆ ಲೇಲಿಹ್ಯಸೆ ಅಂತ ಹೇಳಿ. ಚಚ್ತಾ ಇರುವಂತದ್ದು, ನಾಶ ಮಾಡ್ತಾ ಇರುವಂತದ್ದು. ಲಾಲಸೆಯಿಂದ ನಾಶ ಮಾಡುವುದಕ್ಕೆ ಲೇಲಿಹ್ಯಸೆ ಅಂತ ಕರೀತಾರೆ. ನೀ ನಾಶ ಮಾಡ್ತಾ ಇದ್ದೀಯಾ. ಗ್ರಸಮಾನ ಸಮಂತಾತ್. ಗ್ರಸಮಾನ ಅಂದ್ರೆ ನುಂಗೋದು, ನುಂಗೋದು. ಸಮಂತಾತ್, ಸಮಂತಾತ್ ಅಂದ್ರೆ ಈ ಎಲ್ಲ ದಿಕ್ಕಿನವರು, ಎಲ್ಲ ದಿಕ್ಕಿನಲ್ಲಿ ಯಾರ್ಯಾರಿದ್ದಾರೋ ಅವರನ್ನಕ್ಕೆ ಸಮಂತಾತ್ ಅಂತ ಕರೀತಾರೆ. ಸೊ ಒಟ್ಟಾರೆ ಒಂದು ಲೈನ್ ಏನರ್ಥ ಕೊಡುತ್ತಂದ್ರೆ, ಸೊ ನೀನು ಲಾಲಸೆಯಿಂದ ನಾಶ ಮಾಡ್ತಾ ಇದ್ದೀಯ. ಹೇಗೆ? ಅವರನ್ನ ನುಂಗ್ತಾ ಇದ್ದೀಯ. ಎಲ್ಲಾ ದಿಕ್ಕಿನಲ್ಲಿ ಯಾರ್ಯಾರಿದ್ದಾರೋ ಅವರನ್ನ ನೀನ್ ನುಂಗ್ತಾ ಇದ್ದೀಯಾ. ಲೋಕಾನ್ ಸಮಗ್ರಾನ್ ವದನೈರ್ಜ್ವಲಬ್ಧೀಹಿ. ಲೋಕಾನ್ ಸಮಗ್ರಾನ್ ಅಂದ್ರೆ ಸಂಪೂರ್ಣ ಲೋಕಗಳನ್ನ. ವದನೈರ್ಜ್ವಲಬ್ಧೀಹಿ, ವದನೈಹಿ ಅಂತಂದ್ರೆ ಬಾಯಿಗಳಿಂದ. ಮತ್ತೆ ಯಾವ ಬಾಯಿ ಇದೆ ಭಗವಂತನದಲ್ಲಿ, ವಿಶ್ವರೂಪದಲ್ಲಿ? ಜ್ವಲಂತ ವದನೈಹಿ ಅಥವಾ ವದನೈ ಜ್ವಲಬ್ಧಿಹಿ. ಜ್ವಲಬ್ಧಿಹಿ ಅಂದ್ರೆ ಉರಿತಾ ಇರುವಂತಹ,
ಅಲ್ಲಿ ಕೂಡ ಹಿಂದಿನ ಶ್ಲೋಕದಲ್ಲಿ ಇತ್ತು ನೋಡಿ, ಅಭಿವಿಜ್ವಲಂತಿ ಅಂತ ಇತ್ತು, ಪ್ರದೀಪ್ತಮ್ ಅಂತ ಇತ್ತು. ಇವೆಲ್ಲ ಒಂದೇ ಅರ್ಥ ಕೊಡುತ್ತೆ, ಉರಿತಾ ಇರೋದು ಅಂತ ಹೇಳಿ. ಜ್ವಲಬ್ಧಿ ಉರಿತಾ ಇರುವಂತ. ಸೊ ನಿನ್ನ ಜ್ವಲಂತ ಬಾಯಿಗಳಿಂದ, ಉರಿತಾ ಇರುವಂತ ಬಾಯಿಗಳಿಂದ, ತೇಜೋಭಿರಾಪೂರ್ಯ, ಸೊ ನಿನ್ನ ತೇಜಸ್ಸಿನಿಂದ ತುಂಬಿದ ಜಗತ್ ಸಮಗ್ರಂ, ಸಂಪೂರ್ಣ ವಿಶ್ವ, ಭಾಸಸ್ತವೋಗ್ರಾಹ, ಭಾಸಃ ತವ ಉಗ್ರಾಹ, ನಿನ್ನ ಉಗ್ರ ಕಿರಣಗಳು ಅಂತ. ಭಾಸಸ್ತವೋ, ಭಾಸ ಅಂದ್ರೆ ಇಲ್ಲಿ ಈ ಕಿರಣಗಳಿಗೆ ಹೇಳ್ತಾ ಇರುವಂತದ್ದು ಭಾಸಃ. ನಿನ್ನ ಒಂದು ಉಗ್ರ ಕಿರಣಗಳು ಪ್ರತಪಂತಿ, ಪ್ರತಪಂತಿ ದಗ್ಧಗೊಳಿಸುತ್ತಿವೆ. ಸೊ ನಿನ್ನೇನು ಈ ಉಗ್ರ ಕಿರಣಗಳಿದೆಯವಲ್ಲ, ಎಲ್ಲವನ್ನೂ ಕೂಡ ಏನ್ ಮಾಡ್ತಾ ಇದ್ದಾವೆ, ದಗ್ಧಗೊಳಿಸ್ತಾ ಇದ್ದಾವೆ, ಸುಡ್ತಾ ಇದ್ದಾವೆ ಅಂತ. ಓ ವಿಷ್ಣು ಅಂತ ಕೊನೆಗೆ ಹೇಳ್ತಾ ಇರುವಂತದ್ದು. ಒಟ್ಟಾರೆ ಇದೇನ್ ಅರ್ಥ ಕೊಡುತ್ತಂದ್ರೆ, ಓ ವಿಷ್ಣು, ನಿನ್ನ ಈ ಒಂದು ಉರಿತಾ ಇರುವಂತಹ ಬಾಯಿಗಳಿಂದ ಎಲ್ಲಾ ಲೋಕಗಳನ್ನ ನೀನ್ ನುಂಗ್ತಾ ಇದ್ದೀಯಾ, ಮತ್ತೆ ಎಲ್ಲರನ್ನ ಚಚ್ತಾ ಇದ್ದೀಯಾ. ಸೊ ಚಚ್ಚುತ್ತಿರುವ ನಿನ್ನ ಈ ಉಗ್ರ ಕಿರಣಗಳು ಸಂಪೂರ್ಣ ಜಗತ್ತನ್ನ ಸುಡ್ತಾ ಇದೆ ಅಂತ. ಇಲ್ಲಿ ಕೇವಲ ಅವನ ಬಾಯಿಯಲ್ಲಿ ಎಲ್ಲಾ ಲೋಕಗಳನ್ನ ಭಗವಂತ ನುಂಗ್ತಾ ಇದ್ದಾನೆ, ಚಚ್ಚುತ್ತಾ ಇದ್ದಾನೆ, ಮತ್ತೆ ಅವನ ಉಗ್ರ ಕಿರಣಗಳು ಏನಾಗ್ತಾ ಇದೆ, ಸಂಪೂರ್ಣ ಜಗತ್ತನ್ನ ಸುಡ್ತಾ ಇದೆ ಅಂತ ಹೇಳಿ ಅರ್ಜುನ ನೋಡ್ತಾ ಇದ್ದಾನೆ. ಸೊ ಓ ವಿಷ್ಣು ಅನ್ನೋದು ಗೊತ್ತಾಗಿ ಹೇಳ್ತಾನೆ. ಹರೇ ಕೃಷ್ಣ ಮಾತಾಜಿ, 4 ಜನರಿಗೆ ಹೇಳಿಸಿ. ಹಾ ಮಾತಾಜಿ, ಹರೇ ಕೃಷ್ಣ. ಗೀತಾ ಕೊಡೆಕಲ್ ಮಾತಾಜಿ, ಹರಣಿಕಾ ಕೆರೆ ಮಾತಾಜಿ, ಕಾಂತಮಣಿ ಮಾತಾಜಿ, ಲಕ್ಷ್ಮೀ ಪ್ರಿಯ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 30. ಲೇಲಿಹ್ಯಸೆ ಗ್ರಸಮಾನ ಸಮಂತಾತ್ ಲೋಕಾನ್ ಸಮಗ್ರಾನ್ ವದನೈರ್ಜ್ವಲಬ್ಧಿಃ ತೇಜೋಭಿರಾಪೂರ್ಯ ಜಗತ್ ಸಮಗ್ರಂ ಭಾಸಸ್ತವೋಗ್ರಾಹ ಪ್ರತಪಂತಿ ವಿಷ್ಣು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 30. ಲೇಲಿಹ್ಯಸೆ ಗ್ರಸಮಾನ ಸಮಂತಾತ್ ಲೋಕಾನ್ ಸಮಗ್ರಾನ್ ವದನೈರ್ಜ್ವಲಬ್ಧಿಃ ತೇಜೋಭಿರಾಪೂರ್ಯ ಜಗತ್ ಸಮಗ್ರಂ ಭಾಸಸ್ತವೋಗ್ರಾಃ ಪ್ರತಪಂತಿ ವಿಷ್ಣು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಲೇಲಿಹ್ಯಸೆ ಗ್ರಸಮಾನ ಸಮಂತಾತ್ ಲೋಕಾನ್ ಸಮಗ್ರಾನ್ ವದನೈರ್ಜ್ವಲಬ್ಧಿಃ ತೇಜೋಭಿರಾಪೂರ್ಯ ಜಗತ್ ಸಮಗ್ರಂ ಭಾಸಸ್ತವೋಗ್ರಾಃ ಪ್ರತಪಂತಿ ವಿಷ್ಣು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ ಪ್ರಿಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಹೇಳ್ತೀನಿ. ಶ್ಲೋಕ 30. ಲೇಲಿಹ್ಯಸೆ ಗ್ರಸಮಾನ ಸಮಂತಾತ್ ಲೋಕಾನ್ ಸಮಗ್ರಾನ್ ವದನೈರ್ಜ್ವಲದ್ಭಿಃ ತೇಜೋಭಿರಾಪೂರ್ಯ ಜಗತ್ತಮಗ್ರಂ ಭಾಸಸ್ತವೋಗ್ರಾಃ ಪ್ರತಪಂತಿ ವಿಷ್ಣು. ಧನ್ಯವಾದಗಳು ಮಾತಾಜಿ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 11ರ 31ನೇ ಶ್ಲೋಕ. ಆಖ್ಯಾಹಿ ಮೇ ಕೋ ಭವಾನುಗ್ರರೂಪೋ ನಮೋऽस्तु ते देववर प्रसीद विज्ञातुमिच्छामि भवन्तमाद्यं न हि प्रजानामि तव प्रवृत्तिम्. ಇದರೊಂದು ಉಚ್ಚಾರಣೆ. ಆಖ್ಯಾಹಿ ದೊಡ್ಡ ಖ ಇದೆ, ಯಾವತ್ತಿದೆ. ಆಖ್ಯಾಹಿ ಮೇ ಕೋ ಭವಾನ್ ಉಗ್ರ ರೂಪೋ. ಈ ಪದ ಭವಾನ್ ಉಗ್ರ ರೂಪೋ 2 ಪದಗಳಿದೆ ಇಲ್ಲಿ. ನೀವು ಭವಾನ್ ಉಗ್ರ ರೂಪೋ ಅಂತ ಹೇಳಿ, ಅಥವಾ ಭವಾನುಗ್ರ ರೂಪ ಕೂಡಿ ಹೇಳಿದ್ರು ಅದೇ ಅರ್ಥನೇ ಕೊಡುತ್ತೆ. ನಮೋऽस्तु ते ದೇವವರ ಪ್ರಸೀದ. ನಮೋऽस्तु ते ಅಲ್ಲಿ ಹೇಳ್ತಾ ಇರುವಂತದ್ದು ನಮ ಅಸ್ತು, ನಮ ಅಸ್ತು, ನಮೋऽस्तु ಅಂತ ಹೇಳ್ತಾರೆ. ವಿಜ್ಞಾತುಂ ಇಚ್ಛಾಮಿ. ಇಲ್ಲಿ ನೋಡಿ, ವಿಜ್ಞಾತುಂ ಮೀ ಇದೆ ಅಲ್ಲ ಮಧ್ಯದಲ್ಲಿ, ಮೀಯನ್ನ ಬಿಡಿಸಿದಾಗ ಮ ಪ್ಲಸ್
ಈ ಆಗತ್ತೆ. ಸೊ ಮ ಅನ್ನೋದು ಹಿಂದಿನ ಪದಕ್ಕೆ ಹೋಗುತ್ತೆ ವ್ಯಂಜನ ಆಗಿ, ಈ ಅನ್ನೋದು ಮುಂದಿನ ಪದಕ್ಕೆ ಹೋಗುತ್ತೆ. ಹಾಗಾಗಿ ವಿಜ್ಞಾತುಂ ಇಚ್ಛಾಮಿ, ವಿಜ್ಞಾತುಂ ಇಚ್ಛಾಮಿ ಕೂಡಿ ಹೇಳಿದ್ರು ಬರುತ್ತೆ. ಭವಂತ ಮಾಧ್ಯಂ, ಭವಂತ ಮಾಧ್ಯಂ ಬಿಡಿಸಿದಾಗ ಭವಂತಂ ಆದ್ಯಂ ಅನ್ನೋ 2 ಪದ ಇದೆ. ಭವಂತ ಮಾಧ್ಯಂ ಅಂತ ಹೇಳಿ ಕೂಡಿ. ನಹಿ, ಇಲ್ಲಿ ನಹಿ ಅಂತ ಹೇಳ್ಬೇಡಿ, ಅದು ಹಿಂದಿ ಪದ ಆಗುತ್ತೆ ನಹಿ ಅಂತ. ನಹಿ ಬೇರೆ ಬೇರೆ ಪದ 2. ನಹಿ ಅಲ್ಲಿ ಕೂಡಿ ಇದೆ, ನಿಮ್ಗೆ ತೋರಿಸ್ತಾ ಇರುವಂತಹ ಇದ್ರಲ್ಲಿ PDF ಅಲ್ಲಿ ನಹಿ ಅಂತ ಇದೆ, ಅದು ತಪ್ಪು. ನಹಿ ಆಗ್ಬೇಕಲ್ಲಿ, ಬಿಡಿಸಿ ಒಂದು ಗ್ಯಾಪ್ ಬರ್ಬೇಕು ಅಲ್ಲಿ ನ ಆದ್ಮೇಲೆ. ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ, ಪ್ರವೃತ್ತಿಂ ಅಲ್ಲಿ ನೋಡಿ ಓಕೆ ಒಟ್ರ ಸುಳಿ ಇದೆ. ಪ್ರವೃ ಋಷಿರು ಹೇಳ್ಬೇಕು, ಪ್ರವೃತ್ತಿಂ. ಸೊ ಇದ್ರ ಒಂದು ಅರ್ಥ ತಿಳ್ಕೊಳ್ಳೋಣ. ಇಲ್ಲಿ ಮತ್ತೆ ಅರ್ಜುನ ಹೇಳ್ತಾ ಇರುವಂತದ್ದು, ಮತ್ತೆ ಗೊಂದಲದಲ್ಲಿ ಅದೆಲ್ಲ ಒಂದು ವಿಶ್ವರೂಪವನ್ನ ನೋಡಿ ಅವನ್ ಕೇಳ್ತಾನೆ, ಆಖ್ಯಾಹಿಮೆ, ಆಖ್ಯಾಮಿಹೆ, ಆಖ್ಯಾಹಿಮೆ ಅಂತಂದ್ರೆ ದಯವಿಟ್ಟು ನನ್ಗೆ ಹೇಳು, ದಯವಿಟ್ಟು ನನಗೆ ವಿವರಿಸು ಅಂತ ಹೇಳಿದ ಹಾಗೆ ಇಲ್ಲಿ. ಆಖ್ಯಾಹಿಮೆ, ಮೇ ಅಂದ್ರೆ ನನಗೆ ದಯವಿಟ್ಟು ವಿವರಿಸು, ನನಗೆ ಹೇಳು. ಕೋ ಭವಾನ್ ಉಗ್ರ ರೂಪಂ, ಇಲ್ಲಿ ಕೋ ಅಂದ್ರೆ ಬಿಡಿಸಿದಾಗ ಕಹ ಅಂತ ಆಗತ್ತ. ಕಹ ಅಂದ್ರೆ ಪ್ರಶ್ನೆ ಕೇಳ್ತಾ ಇದ್ದಾನೆ. ಕಹ ಯಾರ್ನು, ಭವಾನ್ ಅಂದ್ರೆ ನೀನ್ ಯಾರು. ಕಹ ಭವಾನ್, ಯಾರ್ ನೀನು. ಉಗ್ರ ರೂಪೋ, ಉಗ್ರವಾದ ರೂಪದಲ್ಲಿ. ನಮೋಸ್ತುತೆ, ಸೊ ನಿನ್ನ ಉಗ್ರವಾದ ರೂಪದಲ್ಲಿ. ನಮ ಅಸ್ತುತೆ, ನಿನಗೆ ನಮಸ್ಕಾರ ಮಾಡ್ತೇನೆ. ದೇವವರ ಪ್ರಸೀದ, ದೇವರಲ್ಲಿ ಶ್ರೇಷ್ಠನೇ ಪ್ರಸೀದ ದಯಮಾಡು ಅಂತ ಹೇಳ್ತಾ ಇರುವಂತದ್ದು. ಯಾಕಂದ್ರೆ ಅವನು ಮತ್ತೆ ಅದು ಉಗ್ರ ರೂಪ ನೋಡಿ ಅವನು ಆಶ್ಚರ್ಯಚಕಿತನಾಗಿದ್ದಾನೆ. ಹಾಗಾಗಿ ದಯಮಾಡು ಪ್ರಸೀದ ಅಂತ ಹೇಳ್ತಾ ಇದ್ದಾನೆ. ವಿಜ್ಞಾತುಂ ಇಚ್ಛಾಮಿ, ವಿಜ್ಞಾತುಂ ಅಂದ್ರೆ ತಿಳಿಲಿಕ್ಕೆ, ಇಚ್ಛಾಮಿ ಅಂದ್ರೆ ಬಯಸ್ತೇನೆ, ತಿಳಿಲಿಕ್ಕೆ ಬಯಸ್ತೇನೆ. ಭವಂತಂ ಆದ್ಯಂ, ಭವಂತಂ ಅಂದ್ರೆ ಈ ನಿನ್ನ, ಆದ್ಯಂ ಅಂದ್ರೆ ಈ ನಿನ್ನ ಮೂಲ, ಆದ್ಯಂ ಅಂದ್ರೆ ಆದಿ, ಈ ಮೂಲ ತತ್ವವಾದ ನಿನ್ನನ್ನ, ಈ ಮೂಲ ರೂಪವಾದ ನಿನ್ನನ್ನ ನಾನು ತಿಳಿಲಿಕ್ಕೆ ಬಯಸ್ತೇನೆ. ನಹಿ ಪ್ರಜಾನಾಮಿ, ಮತ್ತೆ ಇನ್ನೊಂದೇನು, ಯಾಕೆ ಅಂದ್ರೆ ಯಾಕೆ ನಾನು ತಿಳ್ಕೊಳಕ್ ಬಯಸ್ತೇನೆ ಅಂದ್ರೆ ನಹಿ ಪ್ರಜಾನಾಮಿ ಅಂತಂದ್ರೆ ಏನು, ತಿಳಿಲಿಕ್ಕೆ ಆಗದೆ ಇರುವಂತದ್ದು, ಅರ್ಥ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲಲ್ಲ, ಅದಕ್ಕೆ ಅರ್ಥ ಮಾಡ್ಕೊಳ್ತಾರಲ್ಲ ಅದಕ್ಕೆ ಪ್ರಜಾನಾಮಿ ಅಂತ ಕರೀತಾರೆ. ಅರ್ಥ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಲ್ಲ, ಅದಕ್ಕೆ ನಹಿ ಪ್ರಜಾನಾಮಿ ಅಂತ ಕರೀತಾರೆ. ನಹಿ ಆಗ್ತಾ ಇಲ್ಲ, ಏನಕ್ಕೆ ಆಗ್ತಾ ಇಲ್ಲ, ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ನಿನ್ನನ್ನ. ತವ ಪ್ರವೃತ್ತಿಂ, ಮತ್ತೆ ಇನ್ನೊಂದ್ ಏನ್ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ, ನಿನ್ನೆ ಕಾರ್ಯವೇನು ಎನ್ನುವುದನ್ನು ಕೂಡ ನನ್ಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಒಟ್ಟಾರೆ ಅರ್ಥ ಏನ್ ಕೊಡುತ್ತಂದ್ರೆ, ಓ ದೇವರಲ್ಲಿ ದೇವನೇ ಅಥವಾ ದೇವರಲ್ಲೇ ಶ್ರೇಷ್ಠವಾದವನೇ, ಈ ಉಗ್ರ ಮತ್ತೆ ಭಯಂಕರ ರೂಪದಲ್ಲಿ ನೀನು ಯಾರು ಎಂದು ನನಗೆ ತಿಳಿಸು. ಸೊ ನಿನಗೆ ನಮಸ್ಕಾರ ಮಾಡ್ತೇನೆ, ದಯವಿಟ್ಟು ನನಗೆ ಕರುಣೆ ತೋರಿಸು. ನೀನು ಏನ್ ಮಾಡ್ತಾ ಇರುವೆ, ನಿನ್ನ ಕಾರ್ಯ ಏನೆಂಬುದು ನನಗೆ ಅರ್ಥವಾಗ್ತಾ ಇಲ್ಲ. ಸೊ ನಿನ್ನನ್ನ ಅರ್ಥ ಮಾಡ್ಕೊಳಿಕ್ ಆಗ್ತಾ ಇಲ್ಲ, ನಿನ್ನ ನಿಜವಾದ ಕಾರ್ಯವನ್ನ ನಾನು ತಿಳ್ಕೊಳ್ಳಿಕ್ಕೆ ಬಯಸ್ತೇನೆ ಅಂತ ಹೇಳ್ತಾರೆ. ಕರೆಕ್ಟ್, ಕಂಟಿನ್ಯೂ ಮಾಡಿ ಮತ್ತೆ 4 ಜನರಿಗೆ ಹೇಳ್ಸಿ. ಓಕೆ ಮಾತಾಜಿ, ಹರೇ ಕೃಷ್ಣ. ಲಲಿತಾ ಮಾತಾಜಿ, ಲೋಕಜೀವನಿ ಮಾತಾಜಿ, ಮಂಜುಳಾ ಮಾತಾಜಿ, ನಿರ್ಮಲಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಆಖ್ಯಾಹಿ ಮೇ ಕೋ ಭವಾನುಗ್ರ ರೂಪೋ ನಮೋಸ್ತುತೆ ದೇವವರ ಪ್ರಸೀದ. ವಿಜ್ಞಾತುಮಿಚ್ಛಾಮಿ ಭವಂತಮಾದ್ಯಂ ನಾಹಿ ಪ್ರಜಾನಾಮಿ ತವ ಪ್ರವೃತ್ತಿಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 31. ಆಖ್ಯಾಹಿ ಮೇ ಕೋ ಭವಾನುಗ್ರ ರೂಪೋ ನಮೋಸ್ತು ತೇ ದೇವವರ ಪ್ರಸಿದ್ಧ. ವಿಜ್ಞಾತುಮಿಚ್ಛಾಮಿ ಭವಂತಮಾದ್ಯಂ ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ. ಹರೇ ಕೃಷ್ಣ. ನಿಮ್ಗೆ ಪ್ರಸಿದ್ಧ ಆಗೋದು ತುಂಬಾ ಇಷ್ಟ ಕಾಣಿಸುತ್ತೆ. ಪ್ರಸೀದ ಅಲ್ಲ, ಪ್ರಸೀದ ಒಂದು. ಮತ್ತೆ ಅಲ್ಲಿ ಲಾಸ್ಟ್ ಲೈನ್ ಅಲ್ಲಿ ಫಸ್ಟ್ ಶಬ್ದ ನಹಿ ಅಲ್ಲ, ನಹಿ ಬಿಡ್ಬೇಕು ಅಲ್ಲಿ. ಉಳಿದಿದ್ದು ಸರಿ ಇದೆ. ಶ್ಲೋಕ 31. ಆಖ್ಯಾಹಿ ಮೇ ಕೋ ಭವಾನ್ ಉಗ್ರ ರೂಪೋ ನಮೋಸ್ತು ತೇ ದೇವ ವರಪ್ರಸೀದ. ವಿಜ್ಞಾತುಮಿಚ್ಛಾಮಿ ಭವಂತಮಾದ್ಯಂ ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ.
ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಖ್ಯಾಹಿನೇಕೋ ಭವಾನುಗ್ರಹ ರೂಪೋ ನಮೋಸ್ತು ತೇ ದೇವಾ ವರಪ್ರಸೀದ ವಿಜ್ಞಾತು ನಿಚ್ಛಾನುಭವಂತಮಾದ್ಯಂ ನಾಹಿ ಪ್ರಜಾನಾಮಿ ತವ ಪ್ರವೃತ್ತಿಂ. ಸರಿದೆ ಮಾತಾಜಿ? ಸರಿತೆ ಮಾತಾಜಿ. ಹೇಳಿ ಮಾತಾಜಿ. ಆಯ್ತಾ ಮಾತಾಜಿ? ಹಾ ಆಯ್ತು ಮಾತಾಜಿ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 11 32ನೇ ಶ್ಲೋಕ. ಈಗ ಭಗವಂತ ಹೇಳ್ತಾರೆ, ಶ್ರೀ ಭಗವಾನುವಾಚ ಶ್ರೀ ಭಗವಾನುವಾಚ ಕಾಲೋಸ್ಮಿ ಲೋಕಾಕ್ಷಯಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತಾಃ ಋತೇಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ ಏವ ಸ್ಥಿತಃ ಪ್ರತ್ಯ ಅನಿಕೇಷು ಯೋಧಾಃ. ಇದರ ಒಂದು ಉಚ್ಚಾರಣೆ. ಶ್ರೀ ಭಗವಾನ್ ವಾಚ ಕಾಲೋಸ್ಮಿ. ಇದನ್ನ ಬಿಡಿಸಿದಾಗ ಕಾಲಃ ಅಸ್ಮಿ ಅಂತ ಬರುತ್ತೆ. ಹಾಗಾಗಿ ಅಲ್ಲಿ ಅವಗ್ರಹ ಇದೆ. ಕಾಲಃ ಅಸ್ಮಿ, ಕಾಲೋಸ್ಮಿ ಅಂತ ಹೇಳಿ. ಲೋಕಕ್ಷಯಕೃತ್, ಲೋಕಕ್ಷಯಕೃತ್ 2 ಪದ ಬರುತ್ತೆ. ಲೋಕಕ್ಷಯಕೃತ್ ಸೊ ಹೇಗಿದೆ ಹಾಗೆ ಹೇಳಿ, ಅಲ್ಲಿ ಯಾವ್ದು ಪದ ಸೇರಿಲ್ಲ, ಯಾವ್ದು ಪದ ಬಿಡಿಸಿಲ್ಲ. ಲೋಕಕ್ಷಯಕೃತ್ ಪ್ರವೃದ್ಧೋ, ಎಲ್ಲಿ ದ ಇದೆ, ದಕ್ಕೆ ದೊಡ್ಡ ಒತ್ತಿದೆ, ಅದನ್ನ ಒತ್ತಿ ಹೇಳಿ. ಪ್ರವೃದ್ಧೋ, ವಕ್ಕೆ ಒಟ್ಟರು ಸುಳಿದೆ, ಋಷಿರು ಪ್ರವೃ ವೃದ್ಧ ಅಲ್ಲ, ವ್ರ ಅಲ್ಲ, ರು ಪ್ರವೃದ್ಧೋ. ಲೋಕಾನ್ ಸಮಾಹರ್ತುಂ ಇಹ, ಸಮಾಹರ್ತುಂ ಇಹ 2 ಪದ. ಸಮಾಹರ್ತುಂ ಪ್ಲಸ್ ಇಹ, ಮನ ಬಿಡಿಸಿದಾಗ ವ್ಯಂಜನ ಹಿಂದೆ ಹೋಗುತ್ತೆ, ಅದಕ್ಕಿರುವಂತಹ ಈ ಸ್ವರ ಮುಂದೆ ಹೋಗುತ್ತೆ. ಸಮಾಹರ್ತುಂ ಇಹ ಪ್ರವೃತ್ತಃ. ಋತೇಪಿ, ಅದು ಬಿಡಿಸಿದಾಗ ಋತೆ ಅಪಿ ಆಗುತ್ತೆ. ಋತೇಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ. ದೀರ್ಘ ಇದೆ ವೇಕೆ. ಸರ್ವೇ ಏವ ಸ್ಥಿತಾಃ, ಬಿಡಿಸಿದಾಗ ಏ ಅವಸ್ಥಿತಾಃ ಅಂತ ಆಗುತ್ತೆ. ಕೂಡಿ ಹೇಳಿ. ಏವ ಸ್ಥಿತ ಪ್ರತ್ಯ ಅನಿಕೇಶು. ಇಲ್ಲಿ ಪ್ರತ್ಯನಿಕೇಶು ಇದೆಯಲ್ಲ, ಇದನ್ನ ಬಿಡಿಸಿದಾಗ ಪ್ರತಿ ಅನಿಕೇಶು ಆಗುತ್ತೆ. ಏವ ಸ್ಥಿತ ಪ್ರತಿ ಅನಿಕೇಶು ಯೋಧಾಃ ಅಥವಾ ಏವ ಸ್ಥಿತ ಪ್ರತ್ಯನಿಕೇಶು ಯೋಧಾಃ ಕೂಡಿನೂ ಹೇಳ್ಬೋದು. ಸೊ ಇದ್ರ ಒಂದು ಅರ್ಥ ಏನ್ ಕೊಡುತ್ತೆ ಭಗವಂತ ಹೇಳ್ತಾ ಇದ್ದಾರೆ. ಏನಂತ, ನಾನೇನಿದ್ದೇನೆ, ಎಷ್ಟು ನೀನು ಅರ್ಜುನ ಇಲ್ಲಿ ಕೇಳ್ತಾ ಇರುವಂತದ್ದು, ಹೇಗೆ ನೀನು ಉರಿತಾ ಇರುವಂತ ಬಾಯಿಯಲ್ಲಿ ಎಲ್ಲ ಜನರು ಹೋಗ್ತಾ ಇದ್ದಾರೆ, ಎಲ್ಲ ಲೋಕಗಳು ಹೋಗ್ತಾ ಇದ್ದಾವೆ, ಭಯಂಕರವಾಗಿದೆ, ಸುಡುವ ಕಿರಣಗಳಲ್ಲಿ ನೀನ್ ಪ್ರಕಟವಾಗ್ತಾ ಇದೀಯಾ, ಏನಂತ ಗೊತ್ತಾಗ್ತಾ ಇಲ್ಲ, ಅದನ್ನ ತಿಳಿಸು ಅಂತ ಹೇಳಿದಾಗ ಭಗವಂತ ಹೇಳ್ತಾರೆ, ಕಾಲೋಸ್ಮಿ, ಕಾಲಃ ಅಸ್ಮಿ, ನಾನು ಕಾಲ. ಅಂದ್ರೆ ಕಾಲ ಅಂದ್ರೇನು, ಸರ್ವನಾಶವನ್ನು ಮಾಡುವಂತಹ ಕಾಲ ಆಗಿದ್ದೇನೆ ಅಂತ ಹೇಳ್ತಾರೆ. ಲೋಕಕ್ಷಯಕೃತ್. ಸೊ ಕಾಲ ಏನ್ ಮಾಡುತ್ತೆ? ಸೊ ಈ ಭಗವಂತ ಹೇಳ್ತಾ ಇರೋದು ಕಾಲನ ಆಗಿದ್ದೇನೆ, ಹಾಗಾಗಿ ನಾನು ಏತಕ್ ಬಂದಿದ್ದೇನೆ? ಲೋಕಕ್ಷಯಕೃತ್, ಲೋಕಗಳ ನಾಶಕಾರಕ. ಕ್ಷಯ ಅಂದ್ರೆ ನಾಶ, ಕೃತ್ ಅಂದ್ರೆ ಮಾಡೋದು, ಲೋಕಗಳ ನಾಶ ಮಾಡುವಂತ. ಪ್ರವೃದ್ಧೋ, ಪ್ರವೃತ್ತಃ, ಕಾರ್ಯದಲ್ಲಿ ತೊಡಗಿದ್ದೇನೆ ಅಂತ ಹೇಳ್ತಾನೆ. ಯಾಕಂದ್ರೆ ಹಿಂದಿನ ಒಂದು ಶ್ಲೋಕದಲ್ಲಿ ಪ್ರಶ್ನೆ ಕೇಳಿದ್ದಾನೆ, ನೀ ಯಾವ ಕಾರ್ಯದಲ್ಲಿ ತೊಡಗಿದೀಯಾ, ನಿನ್ನ ಕಾರ್ಯ ಏನು, ನನಗೆ ಅರ್ಥ ಮಾಡ್ಕೊಳಿಕ್ ಆಗ್ತಾ ಇಲ್ಲ ಅಂತ. ಅದಕ್ಕಿಲ್ಲಿ ಹೇಳ್ತಾ ಇರುವಂತದ್ದು, ನಾನು ಕಾಲ ಆಗಿದ್ದೇನೆ, ಲೋಕಗಳ ನಾಶ ಮಾಡುವುದೇ ನನ್ನ ಮಾಡುವ ಕಾರ್ಯದಲ್ಲಿ ನಾನು ತೊಡಗಿದ್ದೇನೆ ಅಂತ ಹೇಳಿ ಫಸ್ಟ್ ಲೈನ್ ಅಲ್ಲಿ ಹೇಳ್ತಾನೆ. ಲೋಕಾನ್ ಸಮಾಹರ್ತುಂ ಇಹ ಪ್ರವೃತ್ತಾಃ. ಲೋಕಾನ್ ಸಮಾಹರ್ತುಂ ಅಂದ್ರೆ ನಾಶಗೊಳಿಸೋದು. ಸಮಾಹರ್ತುಂ, ಹೀಗೆ ಲೋಕಗಳನ್ನ ನಾಶಗೊಳಿಸುವಂಥದ್ದು, ನಾಶ ಮಾಡುವಲ್ಲಿ. ಲೋಕಾನ್ ಅಂದ್ರೆ ಲೋಕದ ಜನರಿಗೆ ಹೇಳ್ತಾ ಇರುವಂತದ್ದು. ಲೋಕಾನ್ ಅಂದ್ರೆ ಲೋಕದಲ್ಲಿ ಇರುವಂತ ಜನರು, ಲೋಕದ ಜನರನ್ನ ನಾಶ ಮಾಡುವಲ್ಲಿ ಅಥವಾ ನಾಶಗೊಳಿಸಲು. ಇಹ ಪ್ರವೃತ್ತಃ ಅಂದ್ರೆ ನಾ ತೊಡಗಿದ್ದೇನೆ. ಪ್ರವೃತ್ತ ಅಂದ್ರೆ ತೊಡಗುವಂಥದ್ದು, ನಿರತನಾಗುವಂಥದ್ದು ಅಂತ. ಶ್ಲೋಕದಲ್ಲಿರುವಂತ ಜನರನ್ನ ನಾಶ ಮಾಡುವುದ್ರಲ್ಲಿ ನಾನು ನಿರತನಾಗಿದ್ದೇನೆ ಅಂತ 2ನೇ ಲೈನು. 3ನೇ ಲೈನ್ ಏನ್ ಹೇಳುತ್ತೆ? ಋತೇಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ. ಋತೇಪಿ ತ್ವಾಂ ಅಂದ್ರೆ ನೀನಿಲ್ಲದಿದ್ದರೂ ಸಹ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರುವಂತದ್ದು. ಋತೆ ಹೊರತುಪಡಿಸಿ, ನಿನ್ನನ್ನ ಹೊರತುಪಡಿಸಿ ಅಂತ ಹೇಳ್ತಾ ಇರುವಂತದ್ದು. ಋತೇಪಿ ತ್ವಾಂ, ನೀನಿಲ್ದಿದ್ರು ಸಹ
ನ ಭವಿಷ್ಯಂತಿ. ಅಂದ್ರೆ ಈ ನ ಭವಿಷ್ಯಂತಿ ಅಂತ ಹೇಳ್ತಾ ಇರುವಂತ ಇರಲಾರರು ಅಂತ ಹೇಳಿ. ಜೀವಿಸೋದಿಲ್ಲ. ನೀನ್ ಇಲ್ಲದಿದ್ರೂ ಸಹ ಅವರು ಜೀವಿಸೋದಿಲ್ಲ. ಯಾರು? ಸರ್ವೇ ಯೋಧಾಹ. ಸರ್ವೇ ಅಂತ ಹೇಳ್ತಾ ಇರುವಂತದ್ದು ಯಾಕೆಂದ್ರೆ ಈ ಎಲ್ಲ ಯೋಧರಿಗೆ ಹೇಳ್ತಾ ಇರುವಂತದ್ದು. ಈ ಯೋಧರೆಲ್ಲರೂ ಅವಸ್ಥಿತ ಅವಸ್ಥಿತ ಪ್ರತಿ ಅನಿಕೇಶು ಅಥವಾ ಪ್ರತ್ಯನಿಕೇಶು ಯೋಧಾಹ. ಅವಸ್ಥಿತ ಪ್ರತ್ಯನಿಕೇಶು ಅಂದ್ರೆ ಎರಡೂ ಈ ಪಕ್ಷದಲ್ಲಿರುವಂತಹ ಯೋಧರು ಇರುವುದಿಲ್ಲ, ಕೊಲ್ಲಲ್ಪಡ್ತಾರೆ ಅಂತ ಹೇಳ್ತಾ ಇರುವಂತದ್ದು. ಒಟ್ಟಾರೆ ಏನ್ ಅರ್ಥ ಕೊಡುತ್ತಂದ್ರೆ ಭಗವಂತ ಹೇಳ್ತಾರೆ, ನಾನು ಕಾಲ ಆಗಿದ್ದೇನೆ, ನಾನು ಲೋಕಗಳ ನಾಶಕಾರಕನಾಗಿದ್ದೇನೆ. ಈ ಯೋಧರನ್ನ ಗೊಳಿಸುವ ಕಾರ್ಯಕ್ಕೆ ನಾ ಬಂದಿದ್ದೇನೆ. ಒಂದು ವೇಳೆ ನೀನು ಯುದ್ಧ ಮಾಡದೇ ಇದ್ರು ಸಹ ಈ ಏನು ನಿನ್ನ ಎದುರಿಗೆ ಅಥವಾ ಎರಡು ಪಕ್ಷದಲ್ಲಿ ಯೋಧರಿದ್ದಾರೋ ಅವರು ನಾಶವಾಗಲೇಬೇಕು, ಅವರು ಉಳಿಯೋದಿಲ್ಲ. ಸೊ ಈ ನಿಮ್ಮನ್ನ ಬಿಟ್ಟು ಅಂದ್ರೆ ನಿಮ್ಮನ್ನ ಪಾಂಡವರ ಪಕ್ಷದವರನ್ನ ಬಿಟ್ಟು, ಪಾಂಡವರ ಮೇನ್ ಯೋಧರನ್ನ ಬಿಟ್ಟು ಎರಡು ಪಕ್ಷದಲ್ಲಿರುವಂತ ಎಲ್ಲ ಯೋಧರು ಕೊಲ್ಲಲ್ಪಡ್ತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇರುವಂತದ್ದು. ಹಾಗಾಗಿ ಏವಸ್ಥಿತ ಪ್ರತ್ಯನಿಕೇಶು ಯೋಧಾಹ ಅಂತ ನಿಮ್ಮನ್ನ ಬಿಟ್ಟು ಈ ಎರಡು ಪಕ್ಷದಲ್ಲಿರುವಂತಹ ಯೋಧರು ಕೊಲ್ಲಲ್ಪಡುವರು ಅಂತ ಹೇಳಿ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ, 4 ಜನರಿಗೆ ಹೇಳಿ. ಪಾರ್ವತಮ್ಮ ಮಾತಾಜಿ, ರತ್ನ ಮಾತಾಜಿ, ರವಿ ಪ್ರಭುಜಿ, ರೇಖಾ ಬಂಗೇರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತಃ ಋತೇಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ ಏವ ಸ್ಥಿತಾಃ ಪ್ರತ್ಯನಿಕೇಷು ಯೋಧಾಃ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 32. ಶ್ರೀ ಭಗವಾನುವಾಚ ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತಃ ಋತೇಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ ಏವ ಸ್ಥಿತಾ ಪ್ರತ್ಯನಿಕೇಷು ಯೋಧಾಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಲೋಕ 32. ಶ್ರೀ ಭಗವಾನು ವಾಚ ಕಾಲೋಸ್ಮಿ ಕ್ಷಯಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತಃ ಋತೇಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ ಏವ ಸ್ಥಿತಾಃ ಪ್ರತ್ಯನಿಕೇಷು ಯೋಧಾಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಎಲ್ಲ ಮಾತಾಜಿ. ಶ್ರೀ ಭಗವಾನುವಾಚ ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧೋ ಲೋಕಾನ್ ಸಮಹರ್ತುಂ ಇಹ ಪ್ರವೃತ್ತಃ ಋತೇಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ ಯೇ ಅವಸ್ಥಿತಾಃ ಪ್ರತ್ಯನಿಕೇಷು ಯೋಧಾಃ. ಹರೇ ಕೃಷ್ಣ ಮಾತಾಜಿ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 11 33ನೇ ಶ್ಲೋಕ. ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರೂನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ ಮಯ್ಯೈವೈತೆ ನಿಹತಃ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚನ್. ಇದರ ಒಂದು ಉಚ್ಚಾರಣೆ ತಸ್ಮಾತ್ ತ್ವಮುತ್ತಿಷ್ಠ ಕೂಡಿ 2 ಪದ ಬರುತ್ತೆ. ತ್ವಮುತ್ತಿಷ್ಠ ಕೂಡಿ ಹೇಳಿ. ಯಶೋ ಲಭಸ್ವ ಜಿತ್ವಾ ಶತ್ರೂನ್, ತೋಕೆ ದೊಡ್ಡ ಇದೆ. ಸೊ ಶತ್ರೂನ್ ವ್ಯಂಜನ ಇದೆ ನಕ್ಕೆ. ಶತ್ರೂನ್ ಭುಂಕ್ಷ್ವ, ಓಕೆ ಶವತ್ತು ಒವತ್ತು ಭುಂಕ್ಷ್ವ ರಾಜ್ಯಂ ಸಮೃದ್ಧಂ, ಓಕೆ ಒಟ್ಟು ಸುಳಿ ಋಷಿರು ಸಮೃದ್ಧಂ
ಮಯ್ಯೈವೈತೆ. ಮಯ್ಯೈವೈತೆನ ಬಿಡಿಸಿದಾಗ ಮಯ ಏವ ಏತೆ ಅಂತ ಕರೀತಾರೆ. ಕೂಡಿ ಹೇಳಿ, ಮಯ್ಯೈವೈತೆ ನಿಹತಃ ಪೂರ್ವಮೇವ. ಪೂರ್ವಂ ಏವ ಅಂತ ಕರೀತಾರೆ ಬಿಡಿಸಿದಾಗ, ಪೂರ್ವಂ ಏವ ಪೂರ್ವಮೇವ ನಿಮಿತ್ತ ಮಾತ್ರಂ ಭವೆ ಸವ್ಯ ಸಾಚಿನ್. ಸೊ ಭಗವಂತ ಇಲ್ಲಿ ಹೇಳ್ತಾ ಇರುವಂತದ್ದು, ಯಾಕೆ ಇದೆಲ್ಲ ನಡೀತಾ ಇದೆ, ನಿನ್ನ ಒಂದು ಪೊಸಿಷನ್ ಏನು ಇಲ್ಲಿ ಅಂತ ಹೇಳಿ ಅವನಿಗೆ ಮನದಟ್ಟು ಮಾಡ್ತಾ ಇರುವಂತದ್ದು. ತುಂಬಾ ಒಂದು ಮುಖ್ಯವಾಗಿರುವಂತ ಶ್ಲೋಕ ಇದು. ಇದರೊಂದು ಅರ್ಥ ಏನ್ ಕೊಡುತ್ತಂದ್ರೆ, ತಸ್ಮಾತ್ ಉತ್ತಿಷ್ಟ, ತಸ್ಮಾತ್ ಅದ್ರಿಂದ ಅರ್ಜುನಿಗೆ ಹೇಳ್ತಾನೆ, ಉತ್ತಿಷ್ಟ ತ್ವಂ ಉತ್ತಿಷ್ಟ, ನೀನು ಎದ್ದೇಳು, ಅದ್ರಿಂದ ನೀನ್ ಎದ್ದೇಳು. ಯಶೋ ಲಭಸ್ವ, ಯಶಃ ಲಭಸ್ವ ಅಂತ ಕರೀತಾರೆ. ಯಶೋ ಲಭಸ್ವ, ಯಶಃ ಲಭಸ್ವ, ಯಶ ಲಭಸ್ವ, ಕೀರ್ತಿಯನ್ನು ಪಡೆ. ಜಿತ್ವಾ ಶತ್ರುನ್, ಶತ್ರುಗಳನ್ನ ಜಯಿಸು. ಭುಂಕ್ಷ್ವ ರಾಜ್ಯಂ ಸಮೃದ್ಧಂ, ಸೊ ಶತ್ರುಗಳನ್ನ ಜಯಿಸಿ ಏನ್ ಮಾಡು, ಭುಂಕ್ಷ್ವ. ಭುಂಕ್ಷ್ವ ಅಂತಂದ್ರೆ ಭೋಗಿಸು. ಏನನ್ನ, ರಾಜ್ಯಂ ಸಮೃದ್ಧಂ, ರಾಜ್ಯವನ್ನ, ಸಮೃದ್ಧವಾಗಿರುವ ರಾಜ್ಯವನ್ನ ಭೋಗಿಸು. ಮೂರನೇ ಲೈನ್ ಏನ್ ಹೇಳುತ್ತೆ ಅಂದ್ರೆ, ಮಯೈವೈತೆ, ಮಯ ಏವ ಏತೆ ಅಂತ ಹೇಳ್ತಾ ಇರುವಂತದ್ದು. ಓಕೆ, ಏನು ಹಾಗಿದ್ರೆ ನನ್ನಿಂದಲೇ, ನಿಹತಾಪೂರ್ವಮೇವ. ನಿಹತಾಪೂರ್ವಮೇವ, ನಿಹತ ಅಂದ್ರೆ ನಿಹತಾಹ ಅಂತಂದ್ರೆ ಕೊಲ್ಲಲ್ಪಟ್ಟಿದ್ದಾರೆ ಅಂತ ಅರ್ಥ. ನನ್ನಿಂದಲೇ, ನನ್ನಿಂದ ಈಗಾಗ್ಲೇ ನಿಹತಾಹ ಕೊಲ್ಲಲ್ಪಟ್ಟಿದ್ದಾರೆ. ಪೂರ್ವಮೇವ ಅಂತ ಹೇಳ್ತಾ ಇರುವಂತದ್ದು ಅಂದ್ರೆ ಈಗಾಗಲೇ ಅಂದ್ರೆ ಪೂರ್ವ, ಈಗಾಗಲೇ ಅಂದ್ರೆ ಪೂರ್ವಂ ಅಂತ ಅರ್ಥ. ಈ ಯೋಧರು ಈಗಾಗಲೇ ಕೊಲ್ಲಲ್ಪಟ್ಟಿದ್ದಾರೆ. ಪೂರ್ವಮೇವ, ನಿಹತಾ ಪೂರ್ವಮೇವ ನಿಮಿತ್ತ ಮಾತ್ರ ಭವೆ ಸವಶಾಚಿನ್. ಹಾಗಾದ್ರೆ ಈಗಾಗಲೇ ಕೊಲ್ಲಲ್ಪಟ್ಟಿದ್ರೆ ನೀನೇನ್ ಮಾಡ್ತಾ ಇದೀಯಾ, ನಾನೇನ್ ಮಾಡ್ತಾ ಇದ್ದೇನೆ ಅಂತ ಹೇಳಿ ಅರ್ಜುನಿಗೆ ಅನ್ಸುತ್ತಂದ್ರೆ, ನೀನು ಕೇವಲ ಒಂದು ಉಪಕರಣ, ನೀನು ಒಂದು ಕೇವಲ ಸಾಧನ ಮಾತ್ರ. ನಿಮಿತ್ತ ಮಾತ್ರ ಭವ ಸವ್ಯಸಾಚಿನ್. ಭವ ಅಂತ ಹೇಳ್ತಾರೆ, ನೀನು ಕೇವಲ ಕಾರಣ ಮಾತ್ರ. ಭವ ಸವ್ಯಸಾಚಿನ್, ಸವ್ಯಸಾಚಿನ್ ಅಂತ ಹೇಳ್ತಾ ಇರುವಂತದ್ದು. ಸವ್ಯಸಾಚಿನ್ ಅಂದ್ರೆ ಎರಡು ಕೈಗಳಿಂದ ಬಿಲ್ಲ ಹಿಡಿಯುವವನಿಗೆ ಹೇಳ್ತಾರೆ ಸವ್ಯಸಾಚಿನ್ ಅಂತ ಹೇಳಿ. ಸವ್ಯಸಾಚಿ, ಸೊ ಅರ್ಜುನನಿಗೆ ಕರಿತಾ ಇರುವಂತದ್ದು. ಒಟ್ಟಾರೆ ಇದ ಅರ್ಥ ಏನ್ ಕೊಡುತ್ತಂದ್ರೆ, ಅದರಿಂದ ಎದ್ದೇಳು ಸವ್ಯಸಾಚಿ, ಸೊ ಕೀರ್ತಿಯನ್ನ ಗಳಿಸು, ಶತ್ರುಗಳನ್ನ ಜಯಿಸಿ ಸಮೃದ್ಧವಾದಂತ ರಾಜ್ಯವನ್ನ ಭೋಗಿಸು, ಆನಂದಿಸು. ಈ ಎಲ್ಲಾ ಯೋಧರು ನನ್ನಿಂದ ಈಗಾಗಲೇ ಕೊಲ್ಲಲ್ಪಟ್ಟಿದ್ದಾರೆ. ಸೊ ಆದ್ರೆ ನೀನು ಕೇವಲ ನಿಮಿತ್ತ ಮಾತ್ರ, ನೀನು ಕೇವಲ ಸಾಧನ ಮಾತ್ರ ಈ ಒಂದು ರಣವರ ಭೂಮಿಯಲ್ಲಿ ಅಂತ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ, ಕೇಳಿಸ್ತಾ ಇದೆಯಾ? ಕೃಷ್ಣ. ಹಾ ಮಾತಾಜಿ. ಶಶಿಕಲಾ ಮಾತಾಜಿ, ಶೀಲಾದೇವಿ ಮಾತಾಜಿ, ಶ್ರುತಿ ಮಾತಾಜಿ, ಉಮಾದೇವಿ ಮಾತಾಜಿ ಹೇಳ್ತಾರೆ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 33. ತಸ್ಮಾತ್ ತ್ವಮಿಷ್ಟ ಯಶೋ ಲಭಸ್ವ, ಜಿತ್ವಾ ಶತ್ರುಂ ಭುಂಕ್ಷ್ವ ರಾಜ್ಯಂ ಸಮಗ್ರಂ. ಮಯೈವ ವೇತೆ ನಿಹತಾ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಧನ್ಯವಾದಗಳು ಮಾತಾಜಿ. ಎರಡು ಕಡೆ ನೀವು ಇದ್ ಮಾಡ್ಕೊಳ್ಳಿ. ಮೊದಲನೇ ಲೈನಲ್ಲಿ ಎರಡನೇ ಪದ ತ್ವಮುತ್ತಿಷ್ಟ ಒಂದು, ಆಮೇಲೆ ಇಲ್ಲಿ ಸಮೃದ್ಧಂ ಎರಡನೇ ಲೈನಲ್ಲಿ ಕೊನೆ ಪದ ತ್ವಮುತ್ತಿಷ್ಟ, ಆಮೇಲೆ ಇಲ್ಲಿ ಸಮೃದ್ಧಂ. ನೆಕ್ಸ್ಟ್ ಹೇಳಿ. ಹರೇ ಕೃಷ್ಣ ಮಾತಾಜಿ. ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ, ಜಿತ್ವಾ ಶತ್ರುನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ. ಮಯ್ಯೈವೈತೆ ನಿಹತಃ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳ್ತೀನಿ ಮಾತಾಜಿ. ಶಿಲಾದೇವಿ ಹೇಳಿ. ಹೇಳಿ ಮಾತಾಜಿ. ಹೇಳಿ ಮಾತಾಜಿ. ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ, ಜಿತ್ವಾ ಶತ್ರುನ್ ಭುಕ್ತ್ವಾ ರಾಜಂ ಸಮುದ್ರಂ. ಮಯೈವ ವೇತೆ ನಿಹತಾ ಪೂರ್ವಮೇವ ನಿಮಿತ್ತ ಮಾತ್ರೌ ಭವ ಸವ್ಯಸಾಚಿನ್. ಸಮುದ್ರಂ ಅಲ್ಲ ಅದು, ಆಗ್ಲೇ ಅವರು ಹಾಗೆ ಹೇಳಿದ್ರೆ ಸಮೃದ್ಧಂ. ಸಮೃದ್ಧಂ. ಸರಿ, ಓಕೆ, ಥ್ಯಾಂಕ್ ಯು.
ರತ್ನ ಮಾತಾಜಿ ಹೇಳಿದ್ರಲ್ಲ ರತ್ನ ಮಾತಾಜಿ. ಹೇಳ್ರಿ ಮಾತಾಜಿ, ಆ ಮಾತಾಜಿ ಹೇಳ್ರಿ ಮಾತಾಜಿ ಅವಾಗೆ. ಆಯ್ತು ಮಾತಾಜಿ, ಆಯ್ತು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಉಮಾದೇವಿ ಕೇಳಿಸ್ತಾ ಇಲ್ವ ಮಾತಾಜಿ? ಮಾತಾಜಿ. ಆಮೇಲೆ ಹೇಳಿ, ಈಗ ಹೇಳ್ತೇನೆ ನಿಮ್ಮ ಹೆಸರು. ಅಲ್ಲ ಆಗ್ಲಿ ನನ್ನ ಹೆಸರು ಹೇಳಿದ್ರಿ ನೀವು. ಈಗ ಆಮೇಲೆ ಹೇಳಿರಂತ ಮಾತಾಜಿ. ಆಗ್ಲಿ ಮಾತಾಜಿ. ಮುಂದಿನ ಶ್ಲೋಕ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 11 ಶ್ಲೋಕ. ದ್ರೋಣಂ ಚ ಭೀಷ್ಮಂ ಚ ಜಯದ್ರಥಂ ಚ ಕರ್ಣಂ ತಥಾನ್ಯಾನಪಿ ಯೋಧ ವೀರಾನ್ ಮಯಾ ಹತಾಂಸ್ತ್ವಂ ಜಹಿಮಾ ವ್ಯಥಿಷ್ಟಾಃ ಯುಧ್ಯಸ್ವ ಚೇತಾಸಿ ರಣೇ ಸಪತ್ನಾನ್. ಇದರ ಒಂದು ಉಚ್ಚಾರಣೆ. ದ್ರೋಣಂ ಚ ಭೀಷ್ಮಂ ಚ ಜಯದ್ರಥಂ ಚ ಕರ್ಣಂ ತಥಾನ್ಯಾನಪಿ. ಈ ತಥಾ ನ್ಯಾನಪಿ ಬಿಡಿಸಿದಾಗ ತಥಾ ಅನ್ಯಾನ್ ಅಪಿ ಅಂತ ಆಗುತ್ತೆ. ಕೂಡಿ ಹೇಳಿ, ತಥಾ ಅನ್ಯಾನಪಿ ಯೋಧ ವೀರಾನ್ ಮಯಾ ಹತಾಂಸ್ತ್ವಂ. ಹತಾಂ ಅಲ್ಲಿ ನೋಡಿ ಅನುಸ್ವಾರ ಇದೆ, ತಾ ಆದ್ಮೇಲೆ ಮ ಹೇಳ್ಬೇಕು. ಹತಾಂಸ್ತ್ವಂ, ಹತಾನ್ ತ್ವಂ ಅಂತ ಬರುತ್ತೆ ಅದು. ಹತಾನ್ ತ್ವಂ, ಹತಾಂ ತ್ವಂ, ಹತಾಂಸ್ತ್ವಂ ಜಹೀಮಾ ವ್ಯಥಿಷ್ಟಾಹ. ದೊಡ್ಡ ಶೋಕೆ ದೊಡ್ಡ ಥ ಇದೆ, ಮಧ್ಯದಲ್ಲಿ ದೊಡ್ಡ ಥ ಇದೆ. ವ್ಯಥಿಷ್ಟಾಹ ಯುದ್ಧಸ್ವ ಜೇತಾಸಿ ರಣೇ ಸಪತ್ನಾನ್. ತೋಕೆ ನವತ್ತಿದೆ, ಸಪತ್ನಾನ್ ಮತ್ತೆ ನಕೆ ಮತ್ತೆ ಆಮೇಲೆ ನ ಇದೆ. ತೋಕೆ ನವತ್ತು ಮತ್ತೆ ನ ಇದೆ. ಸಪತ್ನಾನ್, ಸಪತ್ನಾನ್ 2 ಸಲ ಹೇಳ್ಬೇಕು. ಸಪತ್ನಾನ್. ಇದ್ರ ಒಂದು ಅರ್ಥ ಏನ್ ಕೊಡುತ್ತೆ ಅಂದ್ರೆ, ದ್ರೋಣಂ ಚ ಭೀಷ್ಮಂ ಚ ಜಯದ್ರಥಂ ಚ ಕರ್ಣಂ ಅಂದ್ರೆ ದ್ರೋಣ ಭೀಷ್ಮ ಜಯದ್ರಥ ಕರ್ಣ ತಥಾ ಅನ್ಯಾಪಿ ತಥಾ ಅನ್ಯಾನ್ ಅಪಿ ಯೋಧ ವೀರಾನ್. ಸೊ ಹೀಗೆ ಇನ್ನಿತರ ಯೋಧ ವೀರರು. ತಥಾ ಅನ್ಯಾಪಿ ಹೀಗೆ ಇನ್ನಿತರ ಅಂತ ಅದರ ಅರ್ಥ. ಯಾರಿದ್ದಾರೆ? ಯೋಧ ವೀರಾನ್, ಯೋಧ ವೀರರು. ಮಯಾ ಹತಾಂಸ್ತ್ವಂ, ಮಯ ಅಂದ್ರೆ ನನ್ನಿಂದ, ಹತಾನ್ ಅಂದ್ರೆ ಕೊಲ್ಲಲ್ಪಟ್ಟಿದ್ದಾರೆ. ನೋಡಿ ಈಗಾಗಲೇ ಹೇಳ್ತಾ ಇರೋ ಭಗವಂತ, ದ್ರೋಣ ಭೀಷ್ಮ ಜಯದ್ರಥ ಕರ್ಣ ಮತ್ತೆ ಇನ್ನಿತರ ವೀರ ಯೋಧರು ನನ್ನಿಂದ ಕೊಲ್ಲಲ್ಪಟ್ಟಿದ್ದಾರೆ. ಹತಾಂಸ್ತ್ವಂ ಜಹಿಮಾ ವ್ಯತಿಷ್ಠ. ತ್ವಂ ಜಹೀಮಾ ವ್ಯತಿಷ್ಠ. ತ್ವಂ ಜಹಿ ಅಂದ್ರೆ ನೀನು ಅವರನ್ನ ಜಹೀಮಾಂ ಅಂದ್ರೆ ನೀನು ಅವರನ್ನ ಕೊಲ್ಲು ಅಂತ ಹೇಳ್ತಾ ಇರುವಂತದ್ದು. ನಿನ್ನ ಕರ್ತವ್ಯ ಮಾಡು ಅಂತ ಹೇಳುವಂತ ಇರುವಂತದ್ದು ಇಲ್ಲಿ. ಮಾ ವ್ಯತಿಷ್ಠಾಹ. ವ್ಯತಿಷ್ಠ ಅಂತ ಹೇಳ್ತಾ ಇರುವಂತದ್ದು ಇಲ್ಲಿ ಯಾಕೆಂದ್ರೆ ಕ್ಷೋಭೆಗೊಳ್ಬೇಡ ಅಂತ, ಅಥವಾ ಭಯ ಪಡಬೇಡ ನೀನು. ಯುದ್ಧಸ್ವ ಯುದ್ಧ ಮಾಡು. ಈಗಾಗಲೇ ನಾನು ಕೊಂದಿದ್ದಾರೆ. ಜಹೀಮಾಂ ನೀನು ನಿನ್ನ ಕರ್ತವ್ಯ ಮಾಡು. ವ್ಯತಿಷ್ಠಾಹ ಭಯ ಪಡಬೇಡ, ಅಥವಾ ನೀನು ಭಯ ಪಡಬೇಡ. ಯುದ್ಧಸ್ವ ಯುದ್ಧ ಮಾಡು. ಜೇತಾಸಿ ರಣೆ. ಜೇತಾಸಿ ಅಂದ್ರೆ ನೀನು ಜಯಿಸುವೆ. ಜೇತಾಸಿ ನೀನು ಗೆಲ್ಲುವೆ. ರಣೇ ಸಪತ್ನಾನ್ ಈ ಯುದ್ಧದಲ್ಲಿ ಕೀರ್ತಿ ಪಡೆಯುವೆ. ಸಪತ್ನಾನ್ ಅಂತಂದ್ರೆ ಇಲ್ಲಿ ಹೇಳ್ತಾ ಇರುವಂತದ್ದು ಈ ಶತ್ರುಗಳನ್ನ ಜಯಿಸುವೆ ಅಂತದ್ರ ಅರ್ಥ. ನೀ ಜಯಿಸುವೆ ಅಂದ್ರೆ ಯಾರನ್ನ? ಶತ್ರುಗಳನ್ನ ನೀನ್ ಜಯಿಸುವೆ. ರಣೇ ಪ್ರತಿಷ್ಠಾ ಹಿಂದೆ ಬರುತ್ತೆ ನೋಡಿ, ರಣೆ ಅಂದ್ರೆ ಯುದ್ಧದಲ್ಲಿ ನೀನು ಕೀರ್ತಿ ಪಡೆಯುವೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಸೊ ಒಟ್ಟಾರೆ ಅರ್ಥ ಏನ್ ಕೊಡುತ್ತಂದ್ರೆ, ದ್ರೋಣ ಭೀಷ್ಮ ಜಯದ್ರಥ ಕರ್ಣ ಮತ್ತೆ ಹಲವಾರು ವೀರ ಯೋಧರು ಇದ್ದಾರ. ಅವರು ನನ್ನಿಂದಲೇ ಈಗಾಗಲೇ ಕೊಲ್ಲಲ್ಪಟ್ಟಿದ್ದಾರೆ. ಆದ್ದರಿಂದ ಅವರೊಂದಿಗೆ ನೀನು ಯುದ್ಧ ಮಾಡು. ನೀನು ನಿನ್ನ ಕರ್ತವ್ಯ ಮಾಡು. ಭಯ ಪಡಬೇಡ, ಕ್ಷೋಭೆಗೊಳ್ಳಬೇಡ. ಸೊ ನೀನು ಈ ಯುದ್ಧದಲ್ಲಿ ಜಯಿಸುವೆ. ಖಂಡಿತವಾಗಿ ನೀನ್ ಜಯಿಸುವೆ, ಮತ್ತೆ ನೀನು ಕೀರ್ತಿಯನ್ನ ಪಡೆಯುವೆ ಅಂತ ಹೇಳಿ ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ ಮಾತಾಜಿ. ಉಮಾದೇವಿ ಮಾತಾಜಿ, ಪ್ರಿಯಾಂಕಾ ಮಾತಾಜಿ, ವಾಸಂತಿ ಕೃಷ್ಣ ಮಾತಾಜಿ, ವೆಂಕಟೇಶ್ ಪ್ರಭುಜಿ, ವಿದ್ಯಾ ಪ್ರಭುಜಿ ಹೇಳಿ. ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಶ್ಲೋಕ 34. ದ್ರೋಣಂ ಚ ಭೀಷ್ಮಂ ಚ ಜಯದ್ರಥಂ ಚ ಕರ್ಣಂ ತಥಾನ್ಯಾಪಿ ಯೋಧ ವೀರಾನ್ ಮಯಾ ಹತಾಂಸ್ತ್ವಂ ಜಹೀಮ ವ್ಯತಿಷ್ಠಃ ಯುದ್ಧಸ್ವ ಚೇತಸ್ಸಿ ರಣೇ ಸಪತ್ನಾನ್. ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ದ್ರೋಣಂ ಚ ಭೀಷ್ಮಂ ಚ ಜಯದ್ರಥಂ ಚ ಕರ್ಣಂ ತಥಾನ್ಯಾನಪಿ ಯೋಧ ವೀರಾನ್ ಮಯಾ ಹತಸ್ತ್ವಾಂ ಜಹಿಮಾ ವ್ಯತಿಷ್ಠಃ
युध्यस्व जेतासि रणे सपत्नान्। हरे कृष्ण। हरे कृष्ण। वसंती माता जी हरे कृष्ण। वेंकटेश प्रभु जी हरे कृष्ण। हरे कृष्ण माताजी। श्लोक 34। हरे कृष्ण माताजी। द्रोणं च भीष्मं च जयाद्रथ च कर्णं तदन्यापि योधवीरान् मया हत्वं जहिमा वैदिष्टः व्यतिष्ठाः युद्धस्व कृष्ण युद्धस्व यदिष्टाः युद्धस्व जेतासि रणे सपत्नान्। हरे कृष्ण। हरे कृष्ण माताजी। ಶ್ಲೋಕ 34. ದ್ರೋಣಂ ಚ ಭೀಷ್ಮಂ ಚ ಜಯದ್ರಥಂ ಚ ಕರ್ಣಂ ತಥಾನ್ಯಾನಪಿ ಯೋಧವೀರಾನ್ ಮಯ ಅತಂ ಸ್ವಜಹಿಮಾ ವ್ಯತಿಷ್ಠ ಯುದ್ಧಸ್ವ जेतासि रणे सपत्नान्। हरे कृष्ण। विजय प्रभु जी ಹೇಳ್ತೀರಾ? हरे कृष्ण। ಧನ್ಯವಾದ ಮಾತಾಜಿ. हरे ಹರೆ ಕೃಷ್ಣ. ಹಾ ಆಯ್ತು ಮಾತಾಜಿ, ಅವ್ರು ಹೇಳಲಿಲ್ಲ. ಸರಿ, ಮಾತಾಜಿ ನಮ್ದು ನೆಟ್ ಹೋಗಿತ್ತು, ಕೋಸ್ಟ್ ಹೋಗಿದೆ. ಹೌದಾ? ನಾನು ನೋಡಿ ನಿಮಿಷ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 11 35ನೇ ಶ್ಲೋಕ. ಸಂಜಯ ಉವಾಚ ಏತಚ್ಛ್ರುತ್ವಾ ವಚನಂ ಕೇಶವಸ್ಯ ಕೃತಾಂಜಲಿರ್ವೇಪಮಾನಃ ಕಿರೀಟಿ ನಮಸ್ಕೃತ್ವಾ ಭೂಯೈವ ಕೃಷ್ಣಂ ಸಗದ್ಗದಂ ಭೀತ ಪ್ರಣಮ್ಯ. ಇದ್ರ ಒಂದು ಉಚ್ಚಾರಣೆ. ಏತಚ್ಛ್ರುತ್ವಾ, ಸಂಜಯ ವಾಚ, ಸಂಜಯ್ ಹೇಳ್ತಾನೆ ಧೃತರಾಷ್ಟ್ರರಿಗೆ, ಏತತ್ ಶ್ರುತ್ವಾ ಬಿಡಿಸಿದಾಗ ಏತತ್ ಶ್ರುತ್ವಾ ಅಂತ ಕರೀತಾರೆ. ಏತತ್ ಶ್ರುತ್ವಾ ಕುಡಿ ಹೇಳಿ. ಏತತ್ ಶ್ರುತ್ವಾ ವಚನಂ ಕೇಶವಸ್ಯ ಕೃತಾಂಜಲಿರ್ವೇಪಮಾನಃ. ಬಿಡಿಸಿದಾಗ 2 ಪದಗಳಾಗತ್ತೆ. ಕೃತಾಂಜಲಿಹಿ ವೇಪಮಾನಃ ಕೂಡಿ ಕೃತಾಂಜಲಿರ್ವೇಪಮಾನಃ. ಕೃತಾಂಜಲಿ ಹೇಳಿ ಆಮೇಲೆ ವೇಪಮಾನಃ ಅಂತ ಹೇಳಿದ್ರು ನಡೆಯುತ್ತೆ. ಕಿರೀಟಿ ನಮಸ್ಕೃತ್ವಾ ಭೂಯ ಏವಾಹ ಕೃಷ್ಣಂ ಸಗದ್ಗದಂ ಅಂತ ಕರೀತಾರೆ. ಗದ್ಗದಿಸಿದ ಧ್ವನಿಯಲ್ಲಿ ಸಗದ್ಗದಂ ಭೀತ ಪ್ರಣಮ್ಯ ಅಂತ ಹೇಳ್ತಾ ಇರುವಂತದ್ದು. ಒಟ್ಟಾರೆ ಇದೇನರ್ಥ, ಇದು ಅರ್ಥ ಏನು ಅಂದ್ರೆ, ಸಂಜೆ ಹೇಳ್ತಾರೆ ಏತತ್ ಶ್ರುತ್ವಾ. ಸೊ ಅರ್ಜುನ ಕೃಷ್ಣ ಏನ್ ಮಾತಾಡಿದ್ರು ಅನ್ನೋದನ್ನ ಧೃತರಾಷ್ಟ್ರ ಸಂಜನಿಗೆ ಹೇಳ್ತಾರೆ. ಏತತ್ ಶ್ರುತ್ವಾ, ಇದನ್ನ ಆಲಿಸಿ. ಏನನ್ನ ಆಲಿಸಿ? ಅರ್ಜುನನ ಇದು ಭಗವಂತನ ವಚನಗಳನ್ನ ಅರ್ಜುನ ಆಲಿಸಿ ಏನ್ ಮಾಡ್ತಾನೆ? ಏತತ್ ಶ್ರುತ್ವಾ, ಇದನ್ನ ಆಲಿಸಿ ವಚನಂ ಕೇಶವಸ್ಯ, ಕೇಶವನ ಹೇಳಿದ ಮಾತುಗಳನ್ನ ಕೇಳಿ ಕೃತಾಂಜಲಿರ್ವೇಪಮಾನಃ. ಕೃತಾಂಜಲಿ ಅಂದ್ರೆ ಕೈ ಜೋಡಿಸೋದು, ಕೈ ಮುಗಿಯೋದು. ಆಮೇಲೆ ವೇಪತೆ ಅಥವಾ ವೇಪಮಾನಃ ಅಂತ ಕರೀತಾರೆ. ಕೈ ಜೋಡಿಸಿ ವೇಪಮಾನಃ ಅಂದ್ರೆ ನಡಗುತ್ತಾ. ಇಲ್ಲಿ ಹೇಳ್ತಾ ಇರೋದು ಕಿರೀಟಿ ಅಂತ. ಕಿರೀಟಿ ಅಂದ್ರೆ ಇಲ್ಲಿ ಅರ್ಜುನಗೆ ಹೇಳ್ತಾ ಇರುವಂತದ್ದು. ಕಿರೀಟಿ ಏನ್ ಮಾಡ್ದ? ನಮಸ್ಕರಿಸಿ. ಹೇಗೆ ನಮಸ್ಕರಿಸಿದ? ಭೂಯಃ ಪುನಃ ನಮಸ್ಕರಿಸ್ತಾ. ಯಾರಿಗೆ? ಏವಾಹ ಕೃಷ್ಣಂ, ಹೀಗೆ ಕೃಷ್ಣನಿಗೆ ಹೇಳಿದನು. ಸಗದ್ಗದಂ ಭೀತ ಪ್ರಣಮ್ಯ, ಹೀಗೆ ಗದ್ಗದಿಸುವ ಧ್ವನಿಯಲ್ಲಿ ಹೆದರಿದವನಾಗಿ, ಹೆದರಿದವನಾಗಿ ನಮಸ್ಕರಿಸುತ್ತಾ ಕೃಷ್ಣನಿಗೆ ಹೇಳಿದ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರುವಂತದ್ದು. ಓಕೆ,
ಅಂದ್ರೆ ಇಲ್ಲಿ ಹೇಗೆ ಹೇಳಿದ ಅನ್ನೋದನ್ನ ಇಲ್ಲಿ ಹೇಳ್ತಾ ಇರುವಂತದ್ದು. ದೇವೋತ್ತಮ ಪರಮ ಪುರುಷನ ಮಾತುಗಳನ್ನ ಅರ್ಜುನ ಕೇಳಿ ಕೈ ಮುಗಿದುಕೊಂಡು ನಡಗುತ್ತಾ ಮತ್ತೆ ಮತ್ತೆ ನಮಸ್ಕಾರವನ್ನ ಮಾಡುತ್ತಾ ಒಂದು ಭಯಭೀತವಾದಂತಹ ಒಂದು ಗದ್ಗದ ಕಂಠದಿಂದ ಕೃಷ್ಣನಿಗೆ ಹೀಗೆ ಹೇಳಿದ ಅಂತ ಅರ್ಥ ಕೊಡುತ್ತೆ. ಕಂಟಿನ್ಯೂ ಮಾಡಿ ಮಾತಾಜಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಸುಮಿತ್ರಮ್ಮ ಮಾತಾಜಿ, ಐಶ್ವರ್ಯ ಮಾತಾಜಿ, ಅಂಬಿಕಾ ಮಾತಾಜಿ, ದೇವಿ ಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 35. ಸಂಜಯ ಉವಾಚ ಏತತ್ ಶ್ರುತ್ವಾ ವಚನಂ ಕೇಶವಸ್ಯ ಕೃತಾಂಜಲಿರ್ವೇಪಮಾನಃ ಕಿರೀಟಿ ನಮಸ್ಕೃತ್ವಾ ಭೂಯ ಏವಾಹ ಕೃಷ್ಣಂ ಸಗದ್ಗದಂ ಭೀತ ಪ್ರಣಮ್ಯ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಐಶ್ವರ್ಯ ಮಾತಾಜಿ ಹೇಳಿ. ಅಂಬಿಕಾ ಮಾತಾಜಿ, ಲಕ್ಷ್ಮೀದೇವಿ ಮಾತಾಜಿ. ಹೇಳ ಮಾತಾಜಿ. ಹೇಳಿ ಮಾತಾಜಿ. ಹೇಳ್ತಾ ಇದ್ದಾರೆ ಮಾತಾಜಿ. ಅಂಬಿಕಾ ಮಾತಾಜಿ ಆದ್ಮೇಲೆ ಹೇಳಿ. ಓಕೆ. ಶ್ಲೋಕ 35. ಸಂಜಯ ಉವಾಚ ಏತತ್ ಶ್ರುತ್ವಾ ವಚನಂ ಕೇಶವಸ್ಯ ಕೃತಾಂಜಲಿರ್ವೇಪಮಾನಃ ಕಿರೀಟಿಃ ನಮಸ್ಕೃತ್ವಾ ಕೃಷ್ಣ ಪದಂ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮ್ಯೂಟ್ ಮಾಡ್ಕೊಳ್ಳಿಕ್ ಹೇಳಿ ಅವರಿಗೆ. ಶ್ಲೋಕ 35. ಸಂಜಯೋವಾಚ ಯಚ್ಛ್ರುತ್ವಾ ವಚನಂ ಯಚ್ಛ್ರುತ್ವಾ ವಚನಂ ಕೇಶವಸ್ಯ ಕೃತಾಂಜಲಿರ್ವೇಪಮಾನಃ ಕಿರೀಟಿ ನಮಸ್ಕೃತ್ವಾ ಭೂಯ ಏವಾಹ ಕೃಷ್ಣಂ ಸಗದ್ಗದಂ ಭೀತ ಪ್ರಣಮ್ಯ. ಹರೇ ಕೃಷ್ಣ ಮಾತಾಜಿ. ಎಲ್ಲ ಹರೇ ಕೃಷ್ಣ. ತಪ್ಪಾಯ್ತಾ ಮಾತಾಜಿ? ಹರೇ ಕೃಷ್ಣ. ಹರೇ ಕೃಷ್ಣ. ಚಿತ್ರಮೋಹಿನಿ ಇಲ್ಲ ಮಾತಾಜಿ, ಇನ್ನೊಂದ್ಸಲಿ ಅದನ್ನ ಕೇಳಿಸ್ಕೊಳ್ಳಿ. ಸರಿ ಇದೆ ಮಾತಾಜಿ. ಇದು ಬೇರೆ ಇದ್ರಲ್ಲಿ ಹೇಳ್ಬೇಕಾ ರಾಗದಲ್ಲಿ? ಹೇಳಿ, ನಿಮ್ಗೆ ಯಾವ್ದು ಗೊತ್ತಿದೆ ಅದ್ರ ರಾಗ ಹೇಳಿ ಮಾತಾಜಿ. ಹರೇ ಕೃಷ್ಣ. ಸಂಜಯ ಉವಾಚ ಏತಚ್ಛ್ರುತ್ವಾ ವಚನಂ ಕೇಶವಸ್ಯ ಕೃತಾಂಜಲಿರ್ವೇಪಮಾನಃ ಕಿರೀಟಿ ನಮಸ್ಕೃತ್ವಾ ಭೂಯ ಏವಾಹಂ ಕೃಷ್ಣಂ ಸಗದ್ಗದಂ. ಇದು ಹೆಂಗ್ ಮಾತಾಜಿ? ಸಗದ್ಗದಂ ಭೀತ ಪ್ರಣಮ್ಯ. ಸಗದ್ಗದಂ ಭೀತ ಪ್ರಣಮ್ಯ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಅಂತ ಹೇಳ್ಬೋದು. ಹರೇ ಕೃಷ್ಣ. ಏನ್ ಹೇಳಿ? ಏತಚ್ ಶ್ರುತ್ವಾ ಅಂತ ಹೇಳ್ಬೋದಾ? ಹಾ ಹೇಳ್ಬಹುದಲ್ಲ. ಅದೇ ಏತತ್ ಶ್ರುತ್ವ ಅನ್ಬಹುದು. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಚಂದ್ರಿಕಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 35. ಸಂಜಯ ಉವಾಚ ಏತಚ್ಛ್ರುತ್ವಾ ವಚನಂ ಕೇಶವಸ್ಯ ಕೃತಾಂಜಲಿರ್ವೇಪಮಾನಃ ಕಿರೀಟಿ ನಮಸ್ಕೃತ್ವಾ ಭೂಯ ಏವಾಹ ಕೃಷ್ಣಂ ಸಗದ್ಗದಂ ಭೀತ ಪ್ರಣಮ್ಯ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮೀಟಿಂಗ್ ಅನ್ನ ಏನ್ ಮಾಡೋಣ. ಧನ್ಯವಾದಗಳು ಸುಮಂಗಲ ಮಾತಾಜಿ. ಧನ್ಯವಾದಗಳು ಮಾತಾಜಿ. ನಿಮಗೂ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಗುರುದೇವ್ ಕಿ ಜೈ. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ನಾಳೆ ಒಂದು ತರಗತಿಯಲ್ಲಿ ತೆಗೆದುಕೊಳ್ಳೋಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಮಂಡೇ ಕ್ಲಾಸ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಮಂಡೇ ಕ್ಲಾಸ್ ಮಾತಾಜಿ. ರಾಮೇಶ್ವರ ಯಾತ್ರೆಗೆ ಮಂಡೇ ಅಲ್ವಾ? ಯಾರನ್ನು ಭೇಟಿ ಮಾಡ್ಬೇಕು? ಇರೋದಿಲ್ಲ ಅಲ್ಲ ಮಾತಾಜಿ ಇವತ್ತು? ಸ್ಯಾಟರ್ಡೆ ಸಂಡೇ. ಹರೇ ಕೃಷ್ಣ ಮಾತಾಜಿ. ಸ್ಯಾಟರ್ಡೆ ಸಂಡೇ ಇಲ್ಲ. ಸೋಮವಾರ ಕೂಡ ಸೋಮವಾರ ಏಕಾದಶಿ ಇದೆ ಮಾತಾಜಿ. ಸಾಯಂಕಾಲ ಮಾತಾಜಿ ಏನ್ ಹೇಳಿದ್ರಿ ನೀವು? ನನಗೆ ಅರ್ಥ ಆಗ್ಲಿಲ್ಲ ಸುಮಂಗಲ ಮಾತಾಜಿ. ನಾಳೆ ಕ್ಲಾಸ್ ಅಂದ್ರೆ ಅಲ್ಲ ಮಾತಾಜಿ. ನಾಳೆ ಸ್ಯಾಟರ್ಡೆ ಸಂಡೇ ಅಲ್ಲ ಮಾತಾಜಿ. ಮಂಡೇ ಕ್ಲಾಸ್ ಒಂದೇ ಮಾತಾಜಿ.
ಆ ತರ. ಓ ಸರಿ. ಓಕೆ ಥ್ಯಾಂಕ್ ಯು.